ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸ ನಾವು ಕೊರೋನಾ ಗೆಲ್ಲೋಣ, ಬಿ ಪಾಸಿಟಿವ್. ಅಂದರೆ ಸಾಮಾನ್ಯವಾಗಿ ಕೊರೋನಾ ಅಂತ ಅಂದ ತಕ್ಷಣ ಜನ ಒಂದಷ್ಟು ಆತಂಕಕ್ಕೆ, ಭಯಕ್ಕೆ ಬೀಳುವಂಥ ಒಂದು ಸನ್ನಿವೇಶನೇ ಇವತ್ತು ಇದೆ. ಆ ಮಟ್ಟಿಗೆ ನಮ್ಮ ನಡುವೆ ಭಯ, ಆತಂಕಗಳು ಕೊರೋನಾದ ಬಗ್ಗೆ ಇದೆ. ಸೊ ಇಂಥ ಭಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ಮತ್ತು ಕೊರೋನಾದಿಂದ ಕಷ್ಟಕ್ಕೆ ಒಳಗಾದವರು, ಇನ್ನೊಂದು ಕಡೆ ಇನ್ನು ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಒಳಗಾದವರಿಗೆ ನೆರವು ನೀಡ್ತಾ, ಈ ಒಂದು ಸಂಕಷ್ಟ ಕಾಲದಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಶ್ರೇಷ್ಠ ಮಟ್ಟದಲ್ಲಿ ಕೆಲಸ, ಕಾರ್ಯ, ಸೇವೆಯನ್ನು ನಿರ್ವಹಿಸ್ತಾ ಇರುವಂಥ ನೂರಾರು ಸಂಘಟನೆಗಳು ಇವತ್ತು ನಮ್ಮ ನಡುವೆ ಇದೆ. ಸೊ ಎಲ್ಲ ಸಂಘಟನೆಗಳು ಮಾಡ್ತಾ ಇರುವಂಥ ಸೇವೆಯಿಂದಾಗಿ ಜನರಲ್ಲಿ ಒಂದಷ್ಟು ಆತ್ಮಸ್ಥೈರ್ಯ, ಧೈರ್ಯ ಬರಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಒಂದು ಆತ್ಮಸ್ಥೈರ್ಯ ಮತ್ತು ಧೈರ್ಯವನ್ನು ನೀಡ್ತಾ ಜನತೆಗೆ ನೆರವು ನೀಡ್ತಾ ಇರುವಂಥ ಸಂಘಟನೆ ಸೇವಾಂಜಲಿ ಟ್ರಸ್ಟ್ ಮಂಗಳೂರು. ನಾವು ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳನ್ನು ಈ ಒಂದು ನಿಟ್ಟಿನಲ್ಲಿ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಮತ್ತು ಈ ಒಂದು ಕೊರೋನಾದ ಸಂಕಷ್ಟ ಕಾಲದಲ್ಲಿ ಸೇವೆ ಸಲ್ಲಿಸ್ತಾ ಇರುವವರನ್ನು ನಾವು ಮಾತಾಡಿಸಿದ್ದೇವೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸೇವಾಂಜಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಹನುಮಂತ ಕಾಮತ್ ಅವರು ಮತ್ತು ಅದರ ಕಾರ್ಯಕರ್ತರಾಗಿರುವಂಥ ನರೇಶ್ ಪ್ರಭು ಅವರು. ನಾನಿಬ್ಬರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹನುಮಂತ ಪ್ರಭು ಅವರೇ ಮತ್ತು ನರೇಶ್ ಪ್ರಭು ಅವರೇ. ಹನುಮಂತ ಕಾಮತ್ ಅವರು ಸಾಮಾಜಿಕ ಕಾರ್ಯಕರ್ತರಾಗಿ, RTI ಕಾರ್ಯಕರ್ತರಾಗಿ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರುವವರೇ, ಹೆಸರೊಂದೇ ಸಾಕು, ಹನುಮಂತ ಕಾಮತ್ ಅಂತ. ಅಷ್ಟರ ಮಟ್ಟಿಗೆ ಅವರು ಪ್ರಸಿದ್ಧರು ತನ್ನ ಜನಪರ ಕೆಲಸ ಕಾರ್ಯಗಳಿಂದಾಗಿ. ಮತ್ತು ಸೇವಾಂಜಲಿ ಟ್ರಸ್ಟ್ ಮೊದಲಿಂದಲೂ ಅದನ್ನು ಒಂದು ಜನಪರವಾಗಿ, ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ಬಂದವರು. ಇವತ್ತಿನ ಈ ಒಂದು ದುರಿತ ಕಾಲದಲ್ಲಿ, ಕಷ್ಟ ಕಾಲದಲ್ಲಿ, ಜನ ನೋವಿನಲ್ಲಿರುವಂಥ ಸಂದರ್ಭದಲ್ಲಿ ಸೇವಾಂಜಲಿ ಟ್ರಸ್ಟ್ ಮೂಲಕ ವ್ಯಾಪಕವಾದಂಥ ಒಂದು ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ನರೇಶ್ ಪ್ರಭು ಅವರು ಈ ಒಂದು ಸೇವಾಂಜಲಿ ಟ್ರಸ್ಟ್ನಲ್ಲಿ ಅದರ ಊಟೋಪಚಾರ ಅಥವಾ ಕಿಟ್ ವಿತರಣೆಯ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಸೊ ಅನೇಕ ಮಂದಿ ಕಾರ್ಯಕರ್ತರು ಈ ಒಂದು ಸಂಸ್ಥೆಯಲ್ಲಿ ಹಗಲು ರಾತ್ರಿ ದುಡಿತಾ ಇದ್ದಾರೆ. 24x7 ಅಂತ ನಾವು ಹೇಳ್ಬೋದು. ವಾರದೆಲ್ಲ ದಿನವೂ ಈ ಒಂದು ಜನರ ನಡುವೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಕೊರೋನಾ ಬಂದಾಗ ನಮ್ಮವರು ಯಾರೂ ಇಲ್ಲವೋ ಅನ್ನುವಂಥ ಪರಿಸ್ಥಿತಿ, ಅಂತ ನೋವು ಬಂದಂಥ ಸಂದರ್ಭದಲ್ಲಿ ಸೇವಾಂಜಲಿ ಟ್ರಸ್ಟ್ ಅವರಿಗೆ ಹೆಗಲು ಕೊಟ್ಟಿದೆ, ಅವರ ನೋವಿಗೆ ಧ್ವನಿಯಾಗಿದೆ, ಅವರಿಗೆ ಸಹಕಾರ ಕೊಟ್ಟಿದೆ, ಎಲ್ಲ ರೀತಿಯ ಸಹಕಾರಗಳನ್ನು. ಸೊ ಇನ್ನೊಂದು ಕಡೆ ಲಾಕ್ಡೌನ್ನಿಂದಾಗಿ ದುಡಿಮೆ ಇಲ್ಲ, ಉದ್ಯೋಗ ಇಲ್ಲ, ಕೂಲಿ ಇಲ್ಲ, ಇಂಥ ಸಂದರ್ಭದಲ್ಲೂ ಕೂಡ ಅನೇಕ ಜನರಿಗೆ ಪ್ರತಿನಿತ್ಯ ಊಟೋಪಚಾರ ಮಾಡುವಂಥ ಕೆಲಸವನ್ನು ಸೇವಾಂಜಲಿ ಟ್ರಸ್ಟ್ ಮಾಡಿಕೊಂಡು ಬಂದಿದೆ. ಈ ಒಂದು ಸಂಸ್ಥೆ ಮಾಡಿಕೊಂಡು ಬರ್ತಾ ಇರುವಂಥ ಕೆಲಸಗಳ ಬಗ್ಗೆ, ಅವರ ಸೇವೆಗಳ ಬಗ್ಗೆ, ಅವರು ನೀಡ್ತಾ ಇರುವಂಥ ಸೌಲಭ್ಯಗಳ ಬಗ್ಗೆ ಇವತ್ತು ಹನುಮಂತ ಕಾಮತ್ ಅವರು ಮತ್ತು ನರೇಶ್ ಪ್ರಭು ಅವರು ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕಿದ್ದಾರೆ. ನಾನು ಮೊದಲಾಗಿ ಹನುಮಂತ ಕಾಮತ್ ಅವರನ್ನು ಮತ್ತು ನರೇಶ್ ಪ್ರಭು ಅವರನ್ನು ಮತ್ತು ಅವರ ಸಂಪೂರ್ಣ ಟೀಮನ್ನು, ಅವರ ಇಡೀ ಒಂದು ಟೀಮ್ ಎಫರ್ಟ್ ಏನಿದೆ, ಅವರನ್ನು ನಾನು ಕರಾವಳಿ ಜನತೆ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ನಿಮ್ಮ ಒಂದು ಸೇವೆ ಅದು ಯಾವತ್ತೂ ಕೂಡ ಇತಿಹಾಸದಲ್ಲಿ ನೆನಪು ಉಳಿಯುವಂಥ ಸೇವೆ ಅದು. ಕಾಮತ್ ಅವರೇ, ಈ ರೀತಿಯ ಒಂದು ಕಷ್ಟ ಕಾಲದಲ್ಲಿ ನಿಮ್ಮ ಟ್ರಸ್ಟ್, ಸೇವಾಂಜಲಿ ಟ್ರಸ್ಟ್ ಮಾಡ್ತಾ ಇರುವಂಥ ಕೆಲಸಕ್ಕೆ ನೀವು ಮೊದಲಿಂದಲೂ ಮಾಡಿಕೊಂಡು ಬಂದವರು ಆದರೆ ಕೇಳುವಂಥದ್ದು ಮಾತಿಗಾಗಿ ಇಲ್ಲಿಂದ ಪ್ರೇರಣೆ ಅಂತ. ಅಲ್ಲ, ಇದು ಸೇವಾಂಜಲಿ ಹೇಗೆ ಹೇಳಿದ್ರೆ ಒಂದು 22 ವರ್ಷ ಮೊದಲು ನಮ್ಮ ಈ GSB ಅಲ್ಲಿ ಆಗ ತಾನೇ ಕಾಲೇಜಿನೆಲ್ಲ ಮುಗಿಸಿದವರು ಹೊರಗೆ ಬಂದಾಗ ಒಂದು ಇದಾಯ್ತು. ಹೇಗೆ ಹೇಳಿದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈ ವಿದ್ಯಾರ್ಥಿ ಜೀವನವಾಗಿ ಬಂದ ಕೂಡಲೇ ನಂತರ ಅವರಿಗೆ ಏನು ಕೆಲಸ ಕಾರ್ಯಗಳು ಇಲ್ಲ ಹೇಳುವಾಗ ಅವರು ಹಾದಿ ತಪ್ತಾರೆ. ಹಾಗೆ ಅಂಥ ಹುಡುಗರನ್ನು ಸೇರಿಸಿಕೊಂಡು ಒಂದು ಕಟ್ಟಿದಂಥ ಒಂದು ಇದು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್. ಇದರಲ್ಲಿ ನಾವು ಆವಾಗದಿಂದ ಹೇಗೆ ಹೇಳಿದರೆ ವರ್ಷಕ್ಕೆ ಒಂದು 4 ಮೆಡಿಕಲ್ ಕ್ಯಾಂಪು, 4 ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಐ ಕ್ಯಾಂಪ್ ಮಾಡಿದಾಗ ಅದರಲ್ಲಿ ಯಾರಿಗೆ ಕಣ್ಣಿನ ಆಪರೇಷನ್ ಅವಶ್ಯಕತೆ ಇದೆ ಅವರ ಖರ್ಚು ವೆಚ್ಚಗಳನ್ನು ಟ್ರಸ್ಟ್ ಭರಿಸಿ ಅವರಿಗೆ ಆಪರೇಷನ್ ಮಾಡಿಸಿಕೊಡ್ತಾರೆ. ಯಾರಿಗೆ ಈಗ ಕನ್ನಡಕ ಬೇಕು ಹೇಳ್ತಾರೆ, ಆ ಕನ್ನಡಕವನ್ನು ಟ್ರಸ್ಟ್ ವತಿಯಿಂದ ಫ್ರೀ ಕೊಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲರೂ ಹೇಗೆ ಹೇಳಿದರೆ ಸ್ಕಾಲರ್ಶಿಪ್ ಹೇಳಿದರೆ 80% 90% ಕೊಟ್ಟವರಿಗೆ ಕೊಡೋದು. ಮೆರಿಟ್ ಆಧಾರದಲ್ಲಿ ತಂದೆ
ದೊಡ್ಡ ಟ್ಯೂಷನ್ ತಗೊಂಡು ಅವರು 90 ತಗೊಳ್ತಾರೆ, ಅವರಿಗೆ ಕೊಡ್ತಾರೆ. ನಾವು ಬೇರೆ ಡಿಫರೆಂಟ್ ಆಗಿ ಒಂದು ವೇದವ್ಯಾಸ ಕಾಮತ್ ನಮ್ಮ ಈಗಿನ ಶಾಸಕರು ಅವ್ರದ್ದೊಂದು ಡಿಫರೆಂಟ್ ಥಿಂಕಿಂಗ್ ಹೇಗೆ ಇತ್ತು ಹೇಳಿದರೆ, ನಾವು ಹಾಗೆ ಮಾಡೋದು ಬೇಡ. ಕೆಲವು ಬಡವರಿದ್ದಾರೆ, ಅವರಿಗೆ ಕಲೀಲಿಕ್ಕೆ ಆಗುದಿಲ್ಲ, ಅವನು ಕೆಲಸ ಮಾಡಿ ಕಲಿಬೇಕು, ಅವನಿಗೆ ಹೋಗ್ಬೇಕು ಹೇಳ್ತಾ ಇರ್ತಾನೆ, ಅವನಿಗೆ ಹಣದ ಅಡಚಣೆ ಇರ್ತದೆ. ನಾವು ಆ ಬಡವನಿಗೆ ಕಲೀಲಿಕ್ಕೆ ಕೊಡಬೇಕು ಹೇಳುವುದು. ಹಾಗೆ ನಾವು 35% ಬಂದವರಿಗೆ ನಾವು ಕೊಡ್ತೇವೆ. ಗ್ರೇಟ್ ಗ್ರೇಟ್, ಅದು ಖಂಡಿತವಾಗಿ. ಅವನು 35% ಬರಲಿಕ್ಕೆ ಅವನ ಬಡತನ ಕಾರಣ ಇರುತ್ತೆ, ಮತ್ತೆ ಒಂದು ಏನು ಒಳ್ಳೆಯ ಸ್ಕೂಲ್ಗೆ ಹೋಗಿರ್ಲಿಕ್ಕೆ ಸಾಧ್ಯತೆ ಆಗಿರ್ಲಿಕ್ಕಿಲ್ಲ, ಅಥವಾ ಒಳ್ಳೆಯ ಟ್ಯೂಷನ್ ತಗೊಳ್ಳಿಕ್ಕೆ ಸಾಧ್ಯತೆ ಆಗಿರ್ಲಿಕ್ಕಿಲ್ಲ. ಸೊ ಅವನಿಗೆ ಯಾರಾದ್ರೂ ಪ್ರೇರಣೆ ಕೊಟ್ಟರೆ ಖಂಡಿತವಾಗಿಯೂ ಅವನ ಮುಂದೆ ಒಂದು ಒಳ್ಳೆ ಅದು ಕಂಟಿನ್ಯೂ ಆಗ್ಲಿಕ್ಕೆ ಕಾರಣ. ಹಾಗೆ ನಾವು ಯಾರು ಜಸ್ಟ್ ಪಾಸ್ ಆದವರಿಗೆ ಏನವರ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಸಹಾಯ ಮಾಡಿದ್ದೇವೆ ನೋಡಿ, ನೀ ಅದು ಬೇರೆ ಕೆಲಸ ಮಾಡಿದ್ರೆ ನೀನು ವಿದ್ಯೆಯನ್ನೇ ನೋಡು ಹೇಳಿ ಅವನ ವಿದ್ಯಾಭ್ಯಾಸಕ್ಕೆ ಮನೆಯ ಕಷ್ಟಕ್ಕೆ ಹೆಲ್ಪ್ ಮಾಡಿದ ವಿದ್ಯಾರ್ಥಿಗಳು ನಂತರ ಅವರು 80% ಬಂದಿದ್ದಾರೆ. ಆಗ ಆ ಟೀಮಿನಲ್ಲಿ ಏನಾಯ್ತು, ನರೇಶ್ ಏನೇ ಇದ್ರು ನಮ್ದು, ಅವರು ಹೇಳಿದ್ದು ನಾವು ಇದನ್ನೇ ಮುಂದುವರಿಸಬೇಕು ಹೇಳುವಂತ. ನಾವೀಗ ಏನು ಹೇಳಿದರೆ ಪರ್ಸೆಂಟೇಜನ್ನು ನೋಡುವುದಿಲ್ಲ, ಬಡತನದಲ್ಲಿ ಕಲಿಯುವ ವಿದ್ಯಾರ್ಥಿಯ ವಿದ್ಯಾಭ್ಯಾಸಕ್ಕೆ ಅವನು ಮುಂದುವರಿಸಲಿಕ್ಕೆ ಹೆಲ್ಪ್ ಆಗಬೇಕು ಹೇಳುವಂಥದ್ದು. ಖಂಡಿತ ಬಡವರಿಗೆ ಕೂಡ ಒಂದು ಆಸಕ್ತಿ ಇರ್ತದೆ, ಇಚ್ಛಾಶಕ್ತಿ ಇರ್ತದೆ. ಯಾರಾದರೊಂದು ನೆರವಿಗೆ ನಿಂತರೆ ನಾನು ಮುಂದೆ ಒಳ್ಳೆ ದಾರಿಯಲ್ಲಿ ಹೋಗ್ತೇನೆ. ನಮ್ಗೆ ಅದು ಕಂಡು ಬಂದದ್ರಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಅದು ಮಾಡ್ತಾ ಬರ್ತಾ ಇದ್ದೇವೆ, ಕೊಯ್ಯಿ ಇದು ಬಂತು. ಇವನ್ ನೋಡಿ 2 ವರ್ಷ ಮೊದಲು ಕಂಟಿನ್ಯೂ. ಇದು ಕಾಮತ್ ಅವರು, ವೇದವ್ಯಾಸ ಕಾಮತ್ ಅವರು ನಿಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರು. ಅವರು ಶಾಸಕರಾದದ್ದು ನಂತರ. ಮಂಗಳೂರು MLA ಅವರು ವೇದವ್ಯಾಸ ಕಾಮತ್ ಅವರು ಈ ಒಂದು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು. ಎಸ್ ಎಸ್ ಎಸ್. ನಾವು ಹೋದ ಸಲ ನೆರೆ ಹಾವಳಿ ಬಂತು. ನೆರೆ ಹಾವಳಿ ಬಂದಾಗ ನಾವು ಯಾರ ಏರಿಯಾದಲ್ಲಿ ನೆರೆ ಬಂದಿದೆ ಅವರನ್ನು ಇಡೀ ಕುಟುಂಬಗಳನ್ನು ಅಲ್ಲಿಂದ ಶಿಫ್ಟ್ ಮಾಡಿ ಅವರಿಗೆ ರಾತ್ರಿ ಅಲ್ಲಿ ಮಲಗಲಿಕ್ಕೆ ಹಾಸಿಗೆ, ದಿಂಬು, ಬೆಡ್ಶೀಟ್ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ರಾತ್ರಿ ಅವರಿಗೆ ಊಟ ತಿಂಡಿ ಕೊಟ್ಟು ನೆರೆ ಸರಿ ಆಗುವ ತನಕ ನಾವು ಅವರನ್ನು, ಇದನ್ನು ನಾವೇನು ಪ್ರಚಾರಕ್ಕಾಗಿ ಹೇಳುವುದಲ್ಲ, ನೀವು ಕೇಳಿದ್ರೆ ಆವಾಗದಿಂದ ಈಗ ನಿಮ್ಮಂತ ಸಂಸ್ಥೆಯವರು ಅಥವಾ ನಾವು ಈಗಾಗಲೇ ಅನೇಕ ಮಂದಿನ ಮಾತಾಡಿದ್ದೇವೆ, ಎಷ್ಟೋ ಮಂದಿ ಅವರು ಭಾರಿ ದೊಡ್ಡ ಮಟ್ಟದ ಕೆಲಸ ಮಾಡಿರ್ತಾರೆ, ಹಗಲು ರಾತ್ರಿ ಕೆಲಸ ಮಾಡಿರ್ತಾರೆ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ, ಬಟ್ ಹೇಳಿಕೊಂಡಿರುವುದಿಲ್ಲ. ಅಂದ್ರೆ ನಾವು ಏನು ಸಮಾಜದ ಒಂದು ಋಣ ತೀರಿಸಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತಿನ ಕಾಲದಲ್ಲಿ ನಿಮ್ಮ ಸಂಸ್ಥೆ ಮಾಡಿರುವಂತದನ್ನು ಒಂದಷ್ಟು ಜನ ನೋಡಿ ಅವರಿಗೆ ಪ್ರೇರಣೆ ಆಗಲಿ ಅಂತ. ಈಗ ನೀವು ಯಾಕೆ ಹೇಳಬೇಕು, ಯಾಕೆ ಮಾತನಾಡಬೇಕಂತ ಹೇಳಿದ್ರೆ, ಹನುಮಂತ ಕಾಮತ್ ಅವ್ರು ಮಾಡ್ತಾ ಇರುವ ಕೆಲಸ, ಅವರ ಸಂಸ್ಥೆ ಮಾಡ್ತಾ ಇರುವಂತ ಕೆಲಸ ಕಾರ್ಯವನ್ನು ನೋಡಿ ಅದು ಕನಿಷ್ಠ ಒಬ್ಬನಿಗಾದ್ರೂ ಪ್ರೇರಣೆ ಆದ್ರೆ, ಈಗ ನೀವು ಹೇಳಿದ್ರಿ ನಾವು 35% ಮಾರ್ಕ್ಸ್ ತೆಕ್ಕೊಂಡವನಿಗೂ ಸ್ಕಾಲರ್ಶಿಪ್ ಕೊಟ್ಟು ಅವನನ್ನು 80% ಮಾಡಿದ್ದೇವೆ ಅಂತ. ಒಂದಷ್ಟು ಜನಕ್ಕೆ ಪ್ರೇರಣೆ ಆದ್ರೂ ಸಾಕಲ್ವ ಅದು? ಅದೇ ಹೇಳುದು. ಈಗ ಇದು ಕಾಮತ್ ಅವರೇ, ನೀವು ಎಷ್ಟು ಸಾಮಾನ್ಯವಾಗಿ ಎಷ್ಟು ಮಂದಿಗೆ ಈ ರೀತಿಯ ವಿದ್ಯಾಭ್ಯಾಸಕ್ಕೆ ನೀವು ನಿಮ್ಮ ಟ್ರಸ್ಟ್ ಮೂಲಕ ನೆರವು ಕೊಟ್ಟಿರಬಹುದು? ನಮ್ಮದು ಸಾಧಾರಣ ಎವ್ರಿ ಇಯರ್ ನಾವು ಈ ವಿದ್ಯಾಭ್ಯಾಸಕ್ಕೆ ಹೇಳಿ ನಾವು ಸಾಧಾರಣ 3.5-4 ಲಕ್ಷ ರೂಪಾಯಿ ಕೊಡ್ತೇವೆ. ಮತ್ತೆ ನಾವು ಈಗ ಕೆಲವರಿಗೆ ನಮ್ಮ ಡಿಗ್ರಿ ಆದ ನಂತರ ಇಲ್ಲ PUC ಆದ ನಂತರ ಇಂಜಿನಿಯರಿಂಗ್ ಆಗಬೇಕು ಹೇಳಿ ಇರ್ತದೆ, ಅವರನ್ನು ನಾವು ಅಂಥದ್ರಲ್ಲಿ ಅತಿ ಬಡವರಿದ್ದವರನ್ನು ನಾವು ಅವರ ಇಡೀ ಇಂಜಿನಿಯರಿಂಗ್ದು ವ್ಯವಸ್ಥೆ ಮಾಡಿದ್ದೇವೆ. ಅದು ಸಂತೋಷ ಅಂತ ಹೇಳಿದರೆ, ನಾವು ಒಂದು ಇಲ್ಲಿಯ ಪಕ್ಕದ ಬೋಂದೇಲಿನ ಹುಡುಗಿಗೆ ನಾವು ಇಂಜಿನಿಯರಿಂಗ್ ಕಲಿಸಿದ್ದು, ಆ ಹುಡುಗಿಗೆ ಅವಳ ನಂತರ ಇಂಜಿನಿಯರ್ ಒಟ್ಟಿಗೆ ಮದುವೆ ಆಗಿ ಈಗ ಅವಳು ಸ್ಟೇಟ್ಸ್ನಲ್ಲಿದ್ದಾಳೆ. ನೋಡಿ ನೋಡಿ ನೋಡಿ, ಅದು ನಮ್ಗೆ ಒಂದು ಹೆಮ್ಮೆ. ಹೌದು, ಖಂಡಿತ ಖಂಡಿತ ಖಂಡಿತ. ಅವ್ರು ಯಾವತ್ತೂ ಕೂಡ ನಿಮ್ಮನ್ನು ನೆನ್ಪಿಟ್ಕೊಳ್ತಾರೆ. ಹೌದು, ತಂದೆ ಈಗ ಸಿಕ್ಕಿದ್ರೆ ನಮಗೆ ಈಗ ಮಾಡ್ತಾರೆ. ನಾವು ಹಾಗೆಲ್ಲ ಮಾಡಬೇಡಿ ಮಾರ್ರೆ, ಅವರ ನಸೀಬಿನಲ್ಲಿತ್ತು, ಒಳ್ಳೇದಾಗಿದೆ. ನಾವು ದೇವರು ನಮ್ಗೆ ಒಂದು ಪ್ರೇರಣೆ ಕೊಟ್ಟಿದ್ದೇವೆ, ನಾವು ಮಾಡಿದ್ದೇವೆ ಹೇಳುವಂಥದ್ದು ಅಷ್ಟೇ. ಅದೇ ಕಂಟಿನ್ಯೂ ಆಗಿ ಈಗ ಕೊರೋನಾ ಸ್ಟಾರ್ಟ್ ಆಯ್ತು. ಕೊರೋನಾ ಸ್ಟಾರ್ಟ್ ಆಗುವಾಗ ನಮ್ಮ ಹುಡುಗರು ತುಂಬ ಮಂದಿ ಹೀಗೆ ಇರ್ತಾರೆ, ಅವರು ಹೇಳಿದ್ರು ಇದೆಲ್ಲ ಬಹಳ ಕಷ್ಟ ಇದೆ ಊಟದ್ದು ಹೇಳುವಂಥದ್ದು. ರೋಡ್ ಸೈಡ್ ಅಲ್ಲಿ ಜನರನ್ನು ನೋಡುವಾಗ KSRTC ಹತ್ರ ಅವರಿಗೆ ಅಲ್ಲಿ ವ್ಯವಸ್ಥೆ ಇಲ್ಲ. ಹೌದು,
ಅಲ್ಲಿ ರೋಡ್ ಸೈಡಲ್ಲಿ ಮಲಗುವವರಿಗೆ ಸ್ಟೇಟ್ ಬ್ಯಾಂಕ್ ಹತ್ರ ಆಗಲಿ KSRTC ಹತ್ರ ಆಗಲಿ ತುಂಬ ಕಡೆಯಲ್ಲಿ ವ್ಯವಸ್ಥೆ ಇಲ್ಲ. ಅವರಿಗೆ ಒಂದು ಏನಾದರೂ ಮಾಡಬೇಕು ಅಂತೇಳಿ ಅನಿಸಿ ನಾವು ಹೀಗೇನೆ ಮಾತಾಡ್ತಾ ಇರುವಾಗ ಇವರು ಹೇಳಿದ್ರು, ಶಾಸಕರು ಹೇಳಿದ್ರು, ಅದು ಎಷ್ಟು ಏನಾದರೂ ತೊಂದರೆ ಇಲ್ಲ, ನೀವು ಸ್ಟಾರ್ಟ್ ಮಾಡಿ ಅಂತೇಳಿ. ದಿನಕ್ಕೆ ನಾವು ಸ್ಟಾರ್ಟಿಂಗ್ ಮಾಡುವಾಗ 800 ಜನರಿಗೆ ಮಾಡಿದ್ದು ಮೊದಲನೇ ದಿನ. ಫಸ್ಟ್ ಡೇ ಮೊದಲ ದಿವಸ ಅಂದ್ರೆ 2 ದಿನ ಲಾಕ್ಡೌನ್ ಇತ್ತಲ್ಲ ಸರ್, 2 ದಿವಸ ಸ್ಯಾಟರ್ಡೆ ಸಂಡೇ ಲಾಕ್ಡೌನ್ ಅಂತೇಳಿ ಮಾಡಿದ್ದು. ಆ ದಿನ ಮೊದಲನೇ ದಿನ ನಾವು 800 ಜನರಿಗೆ ಮಾಡಿದ್ದು ಮಧ್ಯಾಹ್ನಕ್ಕೆ ಊಟ. ಅಷ್ಟು ಜನ ಈಗ ಅದು 7,000ಕ್ಕೆ ಬಂದು ಮುಟ್ಟಿದೆ ಇವಾಗ ಪರ್ ಡೇ ಮಧ್ಯಾಹ್ನ 2 ಹೊತ್ತು ಊಟದ್ದು. ಇವಾಗ ನೀವು ಪರ್ಟಿಕ್ಯುಲರ್ಲಿ ಯಾವ ಎಲ್ಲ ಏರಿಯಾಗಳಲ್ಲಿ ನೀವು ಊಟೋಪಚಾರವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಸಂಸ್ಥೆಯಿಂದ? ನಮ್ಮದು ಒಂದು ವೆಹಿಕಲ್, ನಮ್ಮದು ಹೇಳಿದ್ರೆ ನಾವು ಕಾಮತ್ ಕ್ಯಾಟರರ್ಸ್ ನಲ್ಲಿ ಮಾಡಿಸುದು. ಓಕೆ ಓಕೆ, ಒಳ್ಳೆಯ ಊಟೋಪಚಾರವನ್ನೇ ಮಾಡಿಸ್ತಾ ಇದ್ದೀರಿ. ಅದರಲ್ಲಿ ಅವರು ಇವನ್ ಮಂಗಲ್ಪಾಡಿ ನರೇಶ್ ಶೆಣೈ, ವೇದವ್ಯಾಸ್ ಅಂತ ಹೇಳಿದ್ರು, ನಾವು ಕೊಟ್ಟದ್ದು ಜನರಿಗೆ ತೃಪ್ತಿ ಆಗಬೇಕು, ಅವರಿಗೆ ತಿಂದದ್ದು ನಾವು ನಾಮಕಾವಸ್ಥೆ ಕಾಟಾಚಾರಕ್ಕೆ ಕೊಡಬಾರ್ದು ಹೇಳಿ ಹಾಗೆ ನಾವು ಕಾಮತ್ ಕ್ಯಾಟರ್ಸ್ ನಲ್ಲಿ ಮಾಡಿಸುವುದು. ನಾವು ಅವರಿಗೆ ಡಿಫರೆಂಟ್ ಆಗಿ ಕೊಡ್ತೇವೆ. ರಾತ್ರಿ ಊಟಕ್ಕೆ ಪಲಾವ್, ವೆಜ್ ಬಿರಿಯಾನಿ, ತವಾ ಪಲಾವ್, ಗೀ ರೈಸ್. ನಾವು ಗೀ ರೈಸ್ ಕೂಡ ಹೀಗೆ ಒಂದು ಇದು ಮಾಡೋದಿಲ್ಲ, ನಂದಿನಿಯಿಂದ ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ತುಪ್ಪ ತಂದು 170 ರೂಪಾಯಿದ್ದು ಬಾಸ್ಮತಿ ರೈಸ್ ಹಾಕಿ ಮಾಡೋದು. ಇದನ್ನು ಯಾರು ಬೇಕಿದ್ರು ನಾವೀಗ ಹೇಳುವುದನ್ನು ನೀವು ಬಂದರ್ ಪೊಲೀಸ್ ಠಾಣೆಯ ಪಾಂಡೇಶ್ವರ ಪೊಲೀಸ್ ಎಲ್ಲಿ ಹೋಗಿ ಕೇಳ್ಬೋದು. ಈಗ ಬಾಕಿ ಬೀದಿ ಬದಿಯಲ್ಲಿ ಎಲ್ಲರೂ ಒಂದೇ ದಿವಸ ಸಿಗ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಬಂದರ್ ಪೊಲೀಸ್ ಸ್ಟೇಷನ್, ಪಾಂಡೇಶ್ವರ ಪೊಲೀಸ್ ಸ್ಟೇಷನ್, ಬರ್ಕೆ ಪೊಲೀಸ್ ಸ್ಟೇಷನ್, ಉರ್ವ ಪೊಲೀಸ್ ಸ್ಟೇಷನ್, ಕದ್ರಿ ಪೊಲೀಸ್ ಸ್ಟೇಷನ್, ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆ ಮಧ್ಯಾಹ್ನ ರಾತ್ರಿ ನಮ್ಮದು ಊಟ ಹೋಗ್ತದೆ. ಎಲ್ಲಿ ಚೆಕ್ ಪಾಯಿಂಟ್ಗಳಿದೆ, ಈಗ ನಮ್ಮ ಕ್ಲಾಕ್ ಟವರ್ ಹತ್ರ, ಪಂಪಲ್ ಹತ್ರ, ಅಲ್ಲಿ ಸಹ ಕೊಂಡೋಗಿ ಕೊಡ್ತೇವೆ ನಾವು ಎಲ್ಲರಿಗೆ, ಏನು ಇದಿಲ್ಲ ನೋಡಿ. ಕೋವಿಡ್ ಒಳ್ಳೆಯ ಗುಣಮಟ್ಟದ ಊಟೋಪಚಾರವನ್ನು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ನೀಡ್ತಾ ಬರ್ತಾ ಉಂಟು. ಅವ್ರು ಹೇಳಿದ್ರು ಈಗಾಗಲೇ, ಏನು ಗೀ ರೈಸ್ ಕೊಡ್ತೇವೆ, ಪಲಾವ್ ಕೊಡ್ತೇವೆ, ಮತ್ತು ಅತ್ಯಂತ ಉತ್ಕೃಷ್ಟ ದರ್ಜೆಯಲ್ಲಿ ಏನು ಅವನ್ನು ತಯಾರಿಸಿ ಮಂಗಳೂರಿನ ಕಾಮತ್ ಕ್ಯಾಟರ್ಸ್ ಅಂತ ಹೇಳಿದ್ರೆ ಎಸ್, ಅದು ಇಡೀ ಲೋಕಕ್ಕೆ ಗೊತ್ತಿರುವಂಥದ್ದು ಎಷ್ಟು ಉನ್ನತ ಮಟ್ಟದ ಅವ್ರದ್ದೊಂದು ಪರಂಪರೆ ಅಂತ. ಕಾಮತ್ ಕೇಟರ್ಸ್ ಮೂಲಕ ಏನು ಈ ಊಟೋಪಚಾರಗಳನ್ನು ತಯಾರು ಮಾಡಿ ಎಸ್ ಇವರ ತಂಡ ಅದನ್ನು ಕೊಡ್ತಾ ಉಂಟು. ತಂಡದಲ್ಲಿ ಇಷ್ಟು ಜನ ಹೋಗ್ತೀರಿ ಸರ್, ಹೇಗೆ ಹೋಗ್ತದೆ, ಯಾವ ರೀತಿ? ಅಲ್ಲಿ ನಮ್ಮದು 3 ವೆಹಿಕಲ್ ಇದೆ, ಒಮ್ಮೊಮ್ಮೆ 4 ವೆಹಿಕಲ್ ಆಗ್ತದೆ. 3 ವೆಹಿಕಲ್ ಕಾಮತ್ ಕ್ಯಾಟರರ್ಸ್ಗೆ ಹೋಗ್ತಾರೆ 11ವರೆಗೆ, ಅವರವರ ರೂಟ್ ಇದು ಗಾಡಿಗಳಲ್ಲಿ ಲೋಡ್ ಆಗ್ತದೆ. ಒಂದೊಂದು ಗಾಡಿಯಲ್ಲಿ 4 ಜನ ಇರ್ತೇವೆ ನಾವು. ಮಧ್ಯಾಹ್ನ ರಾತ್ರಿ ಹಾಗೆ ಶಿಫ್ಟ್ ಮಾಡಿ ಹೋಗ್ತಾರೆ ಎಲ್ಲ. ನಮ್ದು ಹುಡುಗರೆಲ್ಲ ಬ್ಯಾಂಗ್ಳೂರಲ್ಲಿ ಕೆಲಸಕ್ಕಿದ್ದವರು ಈಗ ವರ್ಕ್ ಫ್ರಮ್ ಹೋಮ್, ಅವ್ರು ಮನೆಯಿಂದಲೇ ವರ್ಕ್ ಮಾಡೋದ್ರಿಂದ ಕೆಲವರು ಮಧ್ಯಾಹ್ನ ಬರ್ತಾರೆ, ಕೆಲವರು ರಾತ್ರಿ ಬರ್ತಾರೆ. 3 ಗಾಡಿ ನಮ್ದು ಕಾಮತ್ ಕ್ಯಾಟರಿಂಗ್ ಇಂದ ಹೊರಡ್ತದೆ. ಮಧ್ಯಾಹ್ನ 12 ಗಂಟೆಗೆ ಒಂದು ಗಾಡಿ 3 ಗಾಡಿ ಹೊರಟ್ರೆ ರಾತ್ರಿದ್ದು 7 ಗಂಟೆಗೆ ಹೊರಡುದು ನಾವು. ಹಾಗೆ ಒಂದೊಂದು ಗಾಡಿಯಲ್ಲಿ 4 ಜನ ಇರ್ತೇವೆ ನಾವು. 4, 3 ಹೇಗೆ ಅಂತ ಹೇಳಿಲ್ಲ, ಯಾರು ಫ್ರೀ ಇರ್ತಾರೆ, ಮಿನಿಮಮ್ 3 ಜನ ಗ್ಯಾರಂಟಿ ಇರ್ತಾರೆ. ಒಂದು ರೂಟ್ ನಮ್ಮದು ಮಣ್ಣಗುಡ್ಡೆ, ಬರ್ಕೆ ಪೊಲೀಸ್ ಸ್ಟೇಷನ್, ಉರ್ವ ಪೊಲೀಸ್ ಸ್ಟೇಷನ್, KSRTC, ಕದ್ರಿ ಪೊಲೀಸ್ ಸ್ಟೇಷನ್, ನಂತೂರು, ಹೀಗೆ ಆಗಿ ಇಷ್ಟು ಒಂದು ರೂಟ್. ಇನ್ನೊಂದು ರೂಟ್ ಬಂದರ್ ಪೊಲೀಸ್ ಸ್ಟೇಷನ್, CCB ಠಾಣೆ, ಮತ್ತೆ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್, ವೆನ್ಲಾಕ್, ಲೇಡಿ ಗೋಷನ್ ಹಾಸ್ಪಿಟ್ಲ್, ಅಲ್ಲಿ ಎಲ್ಲ ಕೊಡ್ತದೆ ಇನ್ನೊಂದು ರೂಟ್. ಇನ್ನೊಂದು ರೂಟ್ ಪಂಪೆಲ್, ಕಂಕನಾಡಿ ರೈಲ್ವೆ ಸ್ಟೇಷನ್, ಕಂಕನಾಡಿ ಪೊಲೀಸ್ ಠಾಣೆ, ಮತ್ತೆ ಕೆಲವು ಕಡೆ ರೋಡ್ ಸೈಡ್ ಅಲ್ಲೆಲ್ಲ ಇಡ್ತಾರೆ, ಅಲ್ಲಿ ಎಲ್ಲ ಕೊಟ್ಟು 3 ಗಾಡಿಯಲ್ಲಿ ಹೋಗ್ತಾ ಉಂಟು. ಈಗ ನಾವು ಕೆಲವು ಸಲ 4 ಗಾಡಿ ಆಗ್ತದೆ, ಅಂದ್ರೆ ಎಕ್ಸ್ಟ್ರಾ ಕೆಲವು ಕಡೆ ಫೋನ್ ಬರ್ತದೆ, ಇಲ್ಲಿ ಇವತ್ತೊಂದು 30 ಜನ ಇದ್ದಾರೆ, 40 ಜನ ಇದ್ದಾರೆ ಅಂತೇಳಿ ಸಡನ್ ಆಗಿ ಫೋನ್ ಬರ್ತದೆ. ನಮ್ಗೆ ಈ ಲಸಿಕಾ ಕೇಂದ್ರಗಳಿದೆ, ಲಸಿಕಾ ಕೇಂದ್ರಗಳಿಗೆ ಅದು ಮಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿ ಇರುವಂತ 8 ಲಸಿಕಾ ಕೇಂದ್ರ ಉಂಟು ಮಂಗಳೂರು ನಗರ ದಕ್ಷಿಣ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಅದಕ್ಕೂ ಜಿಲ್ಲಾಧಿಕಾರಿಗಳು ಹೇಳಿದ್ದು ಅಲ್ಲಿಗೆ ನಮ್ಮಲ್ಲೇ ಹೋಗುದು. ಮತ್ತೆ ಕೋವಿಡ್ ಹಾಸ್ಪಿಟಲ್ ಇದೆ, ಕೋವಿಡ್ ಹಾಸ್ಪಿಟಲ್ಗೆ ಬಾಕಿ ಕಡೆ ನಾವು ಹಾಳೆ ಬಟ್ಟೆಯಲ್ಲೇ ಕೊಡುದು ಎಲ್ಲ. ಅದು ಇಲ್ಲಿಗೆ ಹೇಳಿದ್ರೆ ಅಲ್ಲಿ ಒಳಗೆ ಇರುವವರಿಗೆ ಹೊರಗೆ ಇರುವವರಿಗೆ, ಅದಕ್ಕೆ ಕಾಮತ್ ಕ್ಯಾಟರ್ಸ್ ನಲ್ಲಿ ಪ್ಯಾಕೆಟ್ ಮಾಡಿಯೇ ಕೊಂಡೋಗುದು. ಅಲ್ಲಿ ಸ್ಟಾರ್ಟಿಂಗ್ ನಿಂದ ಈಗ ಅಲ್ಲಿ 300-350 ಕೋವಿಡ್ ಹಾಸ್ಪಿಟಲ್ಗೆ ಹೋಗ್ತದೆ ಒಂದು ಟೈಮ್ನಲ್ಲಿ. ಈಗ ಲೇಡಿ ಗೋಷನ್ ನಲ್ಲಿ ಕ್ಯಾಂಟೀನ್ ಇಲ್ಲ, ಅಲ್ಲಿ ಒಳ ರೋಗಿಗಳಿಗೆ ಹೊರ ರೋಗಿಗಳಿಗೆ ಹೇಳಿ ಅಲ್ಲಿ ಹೌದು. ಇದು ಲೇಡಿ ಗೋಷನ್ ಹಾಸ್ಪಿಟಲ್, ಲೇಡಿ ಗೋಷನ್ ಹಾಸ್ಪಿಟಲ್ ಅಲ್ಲಿ ಇರುವಂತದ್ದು. ಹೌದು.
ಅಲ್ಲಿ ಬಂದಿರುವಂತ ರೋಗಿಗಳು, ರೋಗಿಗಳ ಬಂಧುಗಳಿಗೆ ಎಲ್ರಿಗೂ ಅವ್ರಿಗೆ ಏನು ವ್ಯವಸ್ಥೆ ಇಲ್ಲ ಅಲ್ಲಿ, ಏನು ವ್ಯವಸ್ಥೆ ಅಲ್ಲಿ ನೋಡಿ, ಅಲ್ಲಿ ಕೊಡ್ತಾ ಇರುವಾಗ ರೋಡ್ ಸೈಡ್ ನಿರಾಶ್ರಿತರು ಕೂಡ ಒಳಗಡೆ ಬರ್ತಾರೆ, ಅಲ್ಲಿ ಲೇಡಿ ವಾಶ್ರೂಮ್ ಒಳಗಡೆ. ಅವರಿಗೆ ನಾವು ಇಲ್ಲ ಊಟ ಇರೋದಿಲ್ಲ ಸಿಗ್ತದಂತ ಆಗುವಾಗ ಸ್ವಾಭಾವಿಕ ಅಲ್ವಾ. ಕೆಲವು ಕಡೆ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಹಸಿದವನಿಗೆ ಒಂದು ಹೊತ್ತಿನ ಊಟ ಕೊಡ್ತಾರಂತ ಆಗುವಾಗ ಖಂಡಿತವಾಗಿ ಬಂದೇ ಬರ್ತಾರೆ. ನೀವು ಕೊಡ್ತಾ ಇದ್ದೀರಿ. ಅಲ್ಲಿ ನಾವು ಯಾರಿಗೂ ಇಲ್ಲ ಹೇಳುದಿಲ್ಲ. ಬೈ ಚಾನ್ಸ್ ನಮ್ಮದು ಮುಗ್ದ್ರೆ, ನಾವು ಒಂದು ರೂಟಿನಲ್ಲಿ ಹೋಗಿ ಮುಗ್ದ್ರೆ ಇನ್ನೊಂದು ರೂಟಿನವರಿಗೆ ಕೇಳ್ತೇವೆ. ಎಲ್ಲಿ ಸಹ ಇಲ್ಲದಿದ್ರೆ ಪುನಃ ಅವರಿಗೆ ನಿಲ್ಲಿಸಿ ಪುನಃ ಮಾಡಿಸಿಕೊಂಡೋಗಿ ಕೊಡ್ತೇವೆ. ನಮ್ಗೆ ಅಷ್ಟು ಈ ಕಾಮತ್ ಕ್ಯಾಟ್ರಸ್ ಇದ್ದು ಬ್ಲೂ ಶರ್ಟ್ ಹಾಕಿರೋ ಹುಡುಗರೆಲ್ಲ ನಿಮ್ಮದೇ. ನೀವಾಗ್ಲೇ ಹೇಳಿದಾಗೆ ಬೇರೆ ಬೇರೆ ನಮ್ಮದು 45 ಜನ ನಮ್ದು ವಾಲಂಟಿಯರ್ಸ್ ಇದ್ದಾರೆ ನಮ್ಮ ಸೇವಾಂಜಲಿಯಲ್ಲಿ. ಇಲ್ಲಿ ಎಂಟೈರ್ ಅಲ್ಲಿ ಎಂಪ್ಲಾಯೀಸ್ಗೆ ನೀವು ಕೊಡ್ತಾ ಇದ್ದೀರಿ. ದಾದಿಯರಿಗೆ, ಪರಿಚಾರಿಕೆಯರಿಗೆ, ಅಲ್ಲಿ ಬಂದಂತ ಏನು ರೋಗಿಗಳಿಗೆ, ರೋಗಿಗಳ ಜೊತೆಗೆ ಇರುವಂತ ಅಟೆಂಡೆಂಟ್ಗಳಿಗೆ, ಬಂಧುಗಳಿಗೆ, ಅದರ ಜೊತೆಗೆ ಆ ರಸ್ತೆಯಲ್ಲಿ ಆಚೆ ಈಚೆ ಊಟೋಪಚಾರ ಇಲ್ಲದೆ ಕಷ್ಟದಲ್ಲಿದ್ದವರಿಗೆ ನೋಡಿ. ಮತ್ತೆ ನಾವು ಕೊಡುವುದಕ್ಕೂ ಕೂಡ ಒಂದು ಶಿಸ್ತಿದೆ. ಖಂಡಿತ ತುಂಬಾ ನೀಟಾಗಿ, ತುಂಬಾ ಲೈನ್ ಆಗಿ 3:30 ಗಂಟೆಗೆ ನಾವು ತಿಂಡಿಗೆ ತಕೊಂಡು ಹೋಗ್ತೇವೆ ರಾವ್ ಸರ್ಕಲ್ ಹತ್ರ. ನಾವು ಅವರಿಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಲ್ಲಿ ನಿಲ್ಲಕ್ಕೆ ಅವರೇ ನಿಲ್ತಾರೆ, ಇಲ್ಲ ನಾವು ಕೊಡುದಿಲ್ಲ. ಮಾಸ್ಕ್ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ ಕೊಡುದಿಲ್ಲ ಹೇಳ್ತೇವೆ. ಯಾಕಂದ್ರೆ ಈಗ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ತುಂಬಾ ತುಂಬಾ ಅಗತ್ಯ, ತುಂಬಾ ಒಳ್ಳೆಯದು ಕೂಡ. ಇವತ್ತು ನಾವು ಮಾಡದೇ ಇರುವುದರಿಂದ ಇವತ್ತು 900ರಿಂದ 1000 ತನಕ ಬಂದು ಮುಟ್ಟಿದ್ದೇವೆ. ನೋಡಿ, ಸರ್ಕಾರ ಏನೇ ಮಾಡಲಿ, ಸಂಘ ಸಂಸ್ಥೆಗಳು ಏನೇ ಮಾಡಲಿ, ಮಾಧ್ಯಮಗಳು ಎಷ್ಟು ಜಾಗೃತಿ ಮಾಡಿದ್ರು ಜನರಲ್ಲಿ ಜಾಗೃತಿ ಬರದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೆಲ್ಫ್ ಆಗಿ ಸ್ವಯಂ ಆಗಿ ಒಂದು ಜಾಗೃತಿ ಬರಬೇಕು, ಒಂದು ಕಾಳಜಿ ಬರಬೇಕು. ಕಾರ್ ಶೀಟಿಗೆ ನೀವು ಬಂದ್ರೆ ಬೆಳಿಗ್ಗೆ, ಈಗ ಸೆಂಟ್ರಲ್ ಮಾರ್ಕೆಟ್ ಬಂದಿರೋದ್ರಿಂದ ಎಲ್ಲ ಕಾರ್ ಶೀಟ್, ಅಲ್ಲಿ ನೀವು ಬಂದ್ರೆ ಅಲ್ಲಿ ಗಂಡ ಹೆಂಡತಿ ಮಗು ಸ್ಕೂಟರ್ನಲ್ಲಿ ಬಂದು ಒಂದು ಬಸಳೆ ಕಟ್ಟು ತಗೊಂಡು ಹೋಗ್ತಾರೆ. ಅಲ್ಲಿ ಏನಿಲ್ಲ. ಒಂದು ನಿನ್ನೆ ಇಡೀ ಒಂದು ಕಾರ್ ಶೀಟ್ ನಲ್ಲಿ ಹೇಗೆ ಬಂದಿದೆ ಹೇಳಿದ್ರೆ, ಅಲ್ಲಿ ವ್ಯಾಪಾರ ಮಾಡುವ 8 ಮಂದಿಗೆ ಪಾಸಿಟಿವ್ ಬಂದಿದೆ ಹೇಳಿ. ಅದೇ ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು? ಜನರು ಯಾಕೆ ಅರ್ಥ ಮಾಡುದಿಲ್ಲ ಹೇಳೋದು ದೊಡ್ಡ ವಿಷಯ ಇದ್ರೆ. ನಮಗೇನೋ ಪ್ರತಿನಿತ್ಯವೂ ಅಂಗಡಿಗೆ ದವಸ ಧಾನ್ಯ ತರಲಿಕ್ಕೆ ಹೋಗುವಂತ ಅವಶ್ಯಕತೆ ಇರುವುದಿಲ್ಲ. ಇದು ನೀವು ಹೇಳಿದ ಹಾಗೆ ಸ್ಕೂಟರ್ ಅಲ್ಲಿ 3 ಜನ ಬರ್ತಾರೆ, ಪ್ರತಿನಿತ್ಯ ಬರ್ತಾರೆ. ಒಂದು ಕಟ್ಟೆ ಬಸಳೆ ಕೊಂಡೋಗ್ಲಿಕ್ಕೋ, ಒಂದು ಕಟ್ಟೆ ಮಾವಿನ ಹಣ್ಣು, ಇಷ್ಟಕ್ಕೆ. ಸೊ ನಾವು ಪ್ರತಿದಿನ ಮಾರುಕಟ್ಟೆಗೆ ಬರುವುದನ್ನು ಅವಾಯ್ಡ್ ಮಾಡಿದರೆ, ಮತ್ತೆ ಅವಾಯ್ಡ್ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಯಾರೇ ಆದ್ರೂ ಕೂಡ ಇವತ್ತು ತಕ್ಕ ಮಟ್ಟಿಗೆ ಏನು ಆದಾಯ ಇರುವವರು, ಮಧ್ಯಮ ವರ್ಗದವರು ಅಥವಾ ಬಡವರೇ ಆದ್ರೂ ಕೂಡ 2-3 ದಿವಸಕ್ಕೆ ಆಗುವಷ್ಟು ನಮಗೆ ಗೊತ್ತಿದ್ದ ಪ್ರಕಾರ ಕೂಲಿ ಕೆಲಸ ಮಾಡುವವರು ಕೂಡ ಶನಿವಾರ ಕೂಲಿ ಆದ್ರೆ ಆ ಅಂಗಡಿಯ ಒಂದು ಬಾಕಿ ಪೇಮೆಂಟ್ ಮಾಡಿ 1 ವಾರದ ಆಹಾರ ವಸ್ತು ಕೊಂಡೋಗ್ತಾರೆ. ಆದ್ರೆ ಈಗ ದಿನ ಬರುವ ಅಭ್ಯಾಸ. ಜನಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಮಾರುಕಟ್ಟೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನಾಗ್ತಾ ಉಂಟು ಅಂತ ನೋಡಿಕೊಂಡು ಬರುವಂತ ಕೊಡುವಂತ ಒಂಥರ ಹುಚ್ಚು. ಇದು ಕಾಮತ್ ಅವರೇ, ನೀವು ಹೇಳಿದಾಗೆ ಇದು ಬಹುತೇಕ ಕಡೆಯಲ್ಲಿ ನಡೀತಾ ಉಂಟು. ನಮ್ಮ ಜನರು ಸ್ವಲ್ಪ ಶಿಸ್ತನ್ನು ರೂಢಿಸಿಕೊಂಡ್ರೆ ನಾವು ಸ್ವಲ್ಪ ಸಾಕಷ್ಟು ಏನು ಕೊರೋನಾ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ, ಇದು ಅಂತಿಮ ಸಂಸ್ಕಾರಕ್ಕೆ ಏನು ನಿಮ್ಮ ಕಾರ್ಯಕರ್ತರು ಸಿದ್ಧತೆ ಮಾಡ್ತಾ ಇರುವಂತಹ ವಿಚಾರ. ಇದು ಏನು ಇದು ನರೇಶ್ ಪ್ರಭು ಅವರೇ? ಇದು ಈ ಆಂಬುಲೆನ್ಸ್ SCDCC ಬ್ಯಾಂಕ್ ನವರು ನಮಗೆ ಸೇವಾಂಜಲಿ ಚಾರಿಟಬಲ್ ಟ್ರಸ್ಟ್ ನವರಿಗೆ ಕೊಟ್ಟಂತ ಆಂಬುಲೆನ್ಸ್, ಅಂದ್ರೆ ಟೆಂಪರರಿ ಆಗಿ ರನ್ ಮಾಡ್ಲಿಕ್ಕೋಸ್ಕರ ನೋಡಿದ್ದೇವೆ ಮಾಧ್ಯಮಗಳಲ್ಲಿ, ಅದನ್ನು ನಿಮಗೆ ಹಸ್ತಾಂತರ ಮಾಡುವಂತ ಸಂದರ್ಭವನ್ನು ನೋಡಿದ್ದೇವೆ. ಹೌದು, ಇದು ವಾಲಂಟಿಯರ್ಸ್ ಕೂಡ ಆಂಬುಲೆನ್ಸ್ ಆಗಿ ಪರಿವರ್ತನೆ ಮಾಡಿದ್ದೇವೆ. ಇದು ವಾಲಂಟಿಯರ್ಸ್ ಕೂಡ ನಮ್ಮವರೇ, ನಮ್ಮ ವಾಲಂಟಿಯರ್ಸೇ. ಚೇತನ್ ಕಾಮತ್, ಸಂತೋಷ್ ಶಣಿ ಇವರೇ ಹೋಗಿ ನಮ್ಮ ಈ ಅಂತಿಮ ಸಂಸ್ಕಾರ ಮಾಡಿರೋದು. ಅಂದ್ರೆ ಕೆಲವರಿಗೆ ಮನೆಯಲ್ಲಿ ಪಾಸಿಟಿವ್, ಮನೆಯಲ್ಲಿ ಕೂಡ ಅವರಿಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ರಿಲೇಷನ್ ನವರು ಕೆಲವರು ಬರುವುದಿಲ್ಲ. ಆ ಟೈಮಲ್ಲಿ ನಮಗೆ ಫೋನ್ ಬಂದಾಗ ನಮ್ಮ ವಾಲಂಟಿಯರ್ಸ್ ನವರೇ ಹೋಗಿ ಈ ಅಂತಿಮ ಸಂಸ್ಕಾರವನ್ನು ಮಾಡಿದ್ದಾರೆ. ಇಷ್ಟರ ತನಕ ಇನ್ನೊಂದು ಅದಕ್ಕೆ ಎಂತ ಮಾಡ್ತೇವೆ ಹೇಳಿದ್ರೆ, ನಮ್ಮದರಲ್ಲಿ ಈಗ ನಮ್ಮದು ಮಾತ್ರ ಮಾಡೋದಲ್ಲ, GSB ಎಲ್ಲ ಬೇರೆ ಸಹ ಮಾಡಿದ್ದೇವೆ. ನಮ್ಮದರಲ್ಲಿ ಸ್ಮಶಾನದಲ್ಲಿ ಪುರೋಹಿತರು ಅದಕ್ಕೆ ಕೆಲವು ವಿಧಿವಿಧಾನಗಳನ್ನು ಮಾಡಲಿಕ್ಕಿದೆ. ನಾವು ಭಟ್ರನ್ನು ಸ್ಮಶಾನಕ್ಕೆ ಕೊಂಡೋಗಿ ಅಲ್ಲಿ ಅದನ್ನು ಮಾಡಿ, ಅವರ ಮನೆಯವರು ಇಲ್ಲದಿದ್ದರು ಅದನ್ನು ನಾವು ಮಾಡಿ ಅವರಿಗೆ ಇವನ್ ಅದರದ್ದು ಎಲ್ಲ ಸಮುದಾಯ ಧರ್ಮ ಕೂಡ ಹೇಳುವಂಥದ್ದು,
ಮರಣಿಸಿದವನಿಗೆ ಅತ್ಯಂತ ಗೌರವಿತವಾದಂಥ ಸಂಸ್ಕಾರವನ್ನು ಕೊಡಬೇಕು ಅಂತ. ಸೊ ಅದು ಈ ಕಷ್ಟ ಕಾಲದಲ್ಲಿ ಒಂದಷ್ಟು ಜನಕ್ಕೆ ಭಯ ಇರುವಂಥದ್ದು ಸ್ವಾಭಾವಿಕವೇ. ಆದರೆ ಇಂಥ ಸಂದರ್ಭದಲ್ಲಿ ನೀವು ಅದನ್ನೊಂದು ಏನೊಂದು ಪುಣ್ಯ ಕಾರ್ಯದ ರೀತಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಅನಾದಿ ಕಾಲದಿಂದಲೂ ಸಮಾಜ ಜನ ಹೇಳಿಕೊಳ್ಳುವಂಥದ್ದು ಮರಣಿಸಿದವನಿಗೆ ಒಂದು ಗೌರವದ ಸಂಸ್ಕಾರ ಕೊಡಬೇಕು ಅಂತ. ಅವರ ಮನೆಯವರು ಎಲ್ಲಿಯಾದರೂ ವೈಕುಂಠ ಸಮಾರಾಧನೆ ಮಾಡ್ತಾರೆ ಹೇಳಿ ಆದ್ರೆ ಅದು ನಾವು ಹೋಗಿ ಅವರು ಬರದಿದ್ರೆ ಅಲ್ಲೇ ಭಟ್ರು ಹೇಳಿದಂತ ಅದಕ್ಕೆ ಸಿಯಾಳ ನೀರು ಹಾಕಿ ಭಟ್ರು ಹೇಳಿದಂತ ಎಲ್ಬು ಅದು ಹೀಗೆ ಮಲಗಿಸಿ ಬರ್ನ್ ಮಾಡಿ ಜಾಗದ್ದು ತೆಗಿಬೇಕು ಹೇಳಿದೆ. ಅದನ್ನು ಎಕ್ಕಿ ತೆಗೆದು ಡಬ್ಬದಲ್ಲಿ ಹಾಕಿ ಅವರಿಗೆ ಬೇಕಿದ್ರೆ ಕೊಂಡು ಅವರ ಮನೆಗೆ ಮುಟ್ಟಿಸಿದ್ದೇವೆ. ನಮ್ಮ ಹುಡುಗರು ಅದನ್ನು ಇದನ್ನೆಲ್ಲ ವಿಸರ್ಜನೆ ಮಾಡಿದ್ದಾರೆ. ಆಂಬುಲೆನ್ಸ್ ಸೇವೆ ಹೇಳುದಂತ ಹೇಳಿ ಆದ್ರೆ ನಾವೀಗ 2 ಆಂಬುಲೆನ್ಸ್ ರನ್ ಮಾಡ್ತಾ ಇದ್ದೇವೆ. ಒಂದು ಕೊಂಕಣಿ ಸಾಹಿತ್ಯ ಅಕಾಡೆಮಿಯವರು ಅವರಲ್ಲಿ ಮೂಲೆಗೆ ಬಿದ್ದಂತ ಆಂಬುಲೆನ್ಸ್ ಅನ್ನು ಆಲ್ಮೋಸ್ಟ್ ಅದು ಪರಿಸ್ಥಿತಿ ಆಗಿತ್ತು. ನೋಡಿದ್ದೆವು ಮಾಧ್ಯಮ ಅವರ ಹೇಳಿಕೆಯಲ್ಲಿ ಒಂದು ನಿರುಪಯುಕ್ತವಾದ ಅದನ್ನು ನಾವು ಸೇವಾಂಜಲಿ ಟ್ರಸ್ಟ್ ಗೆ ಕೊಟ್ಟಿದ್ದೇವೆ ಅಂತ. ಹೇಳಿ ಸರ್, ಏನು ಮಾಡಿದ್ದೀರಾ ಅಂತ ಹೇಳಿ ಅದನ್ನು ಕಂಪ್ಲೀಟ್ ಆಗಿ ರಿನೋವೇಷನ್ ಇದು ಮಾಡಿ ರೆಡಿ ಮಾಡಿ ಅದು ಕೂಡ ಈಗ ರನ್ ಆಗ್ತಾ ಇದೆ. ಈಗ 2 ಆಂಬುಲೆನ್ಸ್ ರನ್ ಆಗ್ತದೆ. ಒಂದು ಆಂಬುಲೆನ್ಸ್ ಸಣ್ಣ ಆಂಬುಲೆನ್ಸ್ ಅಲ್ಲಿ ನಮ್ದು ಇಷ್ಟ ತನಕ 52 ಟ್ರಿಪ್ ಹೊಡೆದಿದ್ದೇವೆ. ಅದು ಮೇ 16ಗೆ ರಿಲೀಸ್ ಆದದ್ದು. 1 ತಿಂಗಳಾಗ್ತಾ ಬಂತು. 1 ತಿಂಗಳಲ್ಲಿ 52 ಟ್ರಿಪ್. ಇನ್ನೊಂದು ದೊಡ್ಡ ಗಾಡಿಯಲ್ಲಿ ಇಷ್ಟ ತನಕ 28 ಟ್ರಿಪ್ ಆಗಿದೆ ನಮ್ದು ನಿನ್ನೆ ತನಕ. ಎಲ್ಲ ಉಚಿತವಾಗಿ ಧರ್ಮಸ್ಥಳಕ್ಕೆ ಹೋಗಿದೆ, ಚಿಕ್ಕಮಂಗ್ಳೂರು ಹೋಗಿದೆ, ಕಾರ್ಕಳ, ಪುತ್ತೂರು. ಡೈಲಿ ಅಂದ್ರೆ ಫೋನ್ ಬರೋದೇ ಪಾಪದವರದು. ಅಂದ್ರೆ ವೆನ್ಲಾಕ್ ಆಸ್ಪತ್ರೆ ಕಷ್ಟದಲ್ಲಿರ್ತಾರೆ. ಹೇಗೆ ಹೇಳಿದ್ರೆ ಸರ್, ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಹೇಳಿದೆ, ನಾವು ವ್ಯಾಪ್ತಿ ಇಡ್ಲಿಲ್ಲ. ಯಾರಿಗೆ ಈಗ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಒಳ್ಳೆ ಚಿಕಿತ್ಸೆ ಎಲ್ಲೆಲ್ಲಿಂದ ಬರ್ತಾರೆ, ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬರ್ತಾರೆ ವೆನ್ಲಾಕ್ ಆಸ್ಪತ್ರೆಗೆ. ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆ ಯಾಕಂದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆ ಕೂಡ ಸಾಕಷ್ಟು ಆಧುನಿಕ ಸೌಲಭ್ಯಗಳೆಲ್ಲ ಇದಾವೆ. ಒಂದು ಸಣ್ಣ ಪುಟ್ಟ ಸೇವೆಯಲ್ಲಿ ಸ್ವಲ್ಪ ಏನು ಸುಧಾರಣೆ ಆಗ್ಬೇಕಂತ ಎಲ್ಲರೂ ಹೇಳ್ತಾರೆ. ಆದರೂ ಏನು ಆ ಒಂದು ಅಲ್ಲಿಯ ಸೌಲಭ್ಯವನ್ನು ಮತ್ತು ಅಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಂಡು ರಾಜ್ಯದ ಬೇರೆ ಬೇರೆ ಜಾಗದಿಂದ ವೆನ್ಲಾಕ್ ಆಸ್ಪತ್ರೆಗೆ ಬರ್ತಾರೆ. ಅಂಥವರಿಗೆ ಸ್ವಾಭಾವಿಕವಾಗಿ ಹೋಗ್ಲಿಕ್ಕೆ ಬರೋ ಸಂದರ್ಭದಲ್ಲಿ ನಮ್ಮನ್ನು ಚಿಕ್ಕಮಗಳೂರಿಗೆ ಅಥವಾ ಮಡಿಕೇರಿಗೆ ಬಾಡಿಗೆ ಕೇಳುತ್ತಾರೆ. ಈ ಒಂದು ಸಂದರ್ಭವನ್ನು ಕೆಲವರು ದುರುಪಯೋಗ ಮಾಡಿಕೊಂಡದ್ದು ಅಂತ ವಿಚಾರಗಳು ಕೂಡ ನಾವು ಈ ಹಿಂದೆ ಕೂಡ ಅನೇಕ ಬಾರಿ ಇದನ್ನು ಕೇಳಿದೆವು, ಇದೇ ಮಾತನ್ನು. ಸೊ ಅಂತ ಸಂದರ್ಭದಲ್ಲಿ ನೀವು ಕೊಡ್ತಾ ಇರುವಂತಹ ಈ ಒಂದು ಆಂಬ್ಯುಲೆನ್ಸ್ ಸೇವೆ ಬಡವರ ಪಾಲಿಗೆ ಅದು ಭಾರಿ ದೊಡ್ಡ ಒಂದು ಅನುಕೂಲವೇ ಆಗಿದೆ. ನಮ್ಗೆ ಅದಕ್ಕೆ ಡ್ರೈವರ್ ಸಿಕ್ಕಿದ್ದಾರೆ. ಅವ್ರು ಹೇಗೆ ಹೇಳಿದರೆ ನಮಗಿಂತ ಜಾಸ್ತಿ ಸೇವೆ ಮಾಡುವಂತ ಒಂದು ಮನೋಭಾವ ಇರುವವರು. ಬೆಳಿಗ್ಗೆ 4:15 ನಿನ್ನೆಲ್ಲ ಮೊನ್ನೆ ಬೆಳಿಗ್ಗೆ 4:15 ಗಂಟೆಗೆ ಎದ್ದು AG ಆಸ್ಪತ್ರೆಯಿಂದ ಯಾರೋ ಒಂದು ಪಾಪದವರದಂತೆ, ಅಂದ್ರೆ ಕೋವಿಡ್ ಇಂದ ಪೇಷಂಟ್ ತೀರಿ ಹೋಗಿದೆ. 4:15 ಗಂಟೆಗೆ ಎದ್ದು 5 ಗಂಟೆಗೆ ಅವರನ್ನು ಪಿಕ್ ಮಾಡಿ ಅವರನ್ನು ಪುತ್ತೂರಿಂದ ಒಳಗೆ ಈಶ್ವರ ಮಂಗಳ ಅಂತ ಹೇಳಿ ಅಲ್ಲಿ ಬಿಟ್ಟು ಬಂದಿದ್ದಾರೆ. 6:15 ಒಳಗೆ ಅವರು ರಿಟರ್ನ್ ಮಂಗಳೂರಲ್ಲಿ ಇದ್ದಾರೆ. ನೋಡಿ ಒಬ್ಬ ಆಂಬ್ಯುಲೆನ್ಸ್ ಚಾಲಕನ ಏನ್ ಸರ್ ಅವ್ರ ಹೆಸರು? ಸುಜಯ್ ಅಂತ ಹೇಳಿ. ಸುಜಯ್ ಅವರ ಒಂದು ಬದ್ಧತೆ, ಕಮಿಟ್ಮೆಂಟ್ ಅದು. ಹೌದು, ಅವರು ನಮ್ಮದು ನೋಡಿ ಅವರಿಗೆ ಒಂದು ಪ್ರೇರಣೆ. ಅದು ಮಾತ್ರ ಅಲ್ಲ, ವಿ4ನಲ್ಲಿ ಇದನ್ನು ನೋಡಿ ಜನರಿಗೆ ಪ್ರೇರಣೆ ಬರಬೇಕು, ನಾವು ಇಂಥದ್ದು ಸಹಾಯ ಮಾಡಬೇಕು, ಏನಾದ್ರೂ ಸಹಾಯ ಮಾಡಬೇಕು. ಮೊನ್ನೆ ಒಂದು ಕಡೆ ಹೋಗಿದ್ದಾಗ ಅವರ ಮನೆಯಲ್ಲಿ ಅವರಿಗೆ ಅಡುಗೆ ಮಾಡ್ಲಿಕ್ಕೆ ಐಟಮ್ ಇಲ್ಲ, ಅದನ್ನು ಕೂಡ ಇವರು ತೆಗೆದುಕೊಟ್ಟು ಅವರಿಗೆ ಕೊಟ್ಟು ಬಂದಿದ್ದಾರೆ ಬೇರೆ ಅಂಗಡಿಯಿಂದ. ನೋಡಿ ನಾವು ಸೇವೆ ಅನ್ನೋದು ಅದು ಬಾರಿ ದುಡ್ಡಿದ್ದವರು ಅಥವಾ ಶ್ರೀಮಂತರೇ ಮಾಡಬೇಕಾಗಿಲ್ಲ, ಮನಸ್ಸಿದ್ದರೆ ಆಯ್ತು. ಹೌದು, ಮನಸ್ಸಿದ್ದರೆ ಆಯ್ತು. ಎಸ್, ನಾನು ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ನಡೆಸ್ತಾ ಇರುವಂತಹ ಈ ಸಂದರ್ಭದ ಈ ಕಷ್ಟಕಾಲದ ಈ ಒಂದು ದುರಿತ ಕಾಲದಲ್ಲಿ ಮಾಡ್ತಾ ಇರುವಂತಹ ಅನನ್ಯ ಸೇವೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈ ಒಂದು ಮಾತುಕತೆ ಸಂದರ್ಭದಲ್ಲಿ ಸಣ್ಣ ಒಂದು ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. SDM ಕಾಲೇಜು ಉಜಿರೆ. ಎಸ್, ಕೊರೋನಾ ಗೆಲ್ಲೋಣ, ಬಿ ಪಾಸಿಟಿವ್. ಎಸ್, ಈ ಒಂದು ಕಷ್ಟ ಕಾಲದಲ್ಲಿ ನಮ್ಮ ನಡುವೆ ಅನೇಕ ಸಂಸ್ಥೆಗಳು ತುಂಬ ಧನಾತ್ಮಕವಾಗಿ ಕೆಲಸ ಮಾಡ್ತಾ ಉಂಟು. ಸೊ ನಾವು ಪ್ರತಿ ಬಾರಿನೂ ಹೇಳ್ತೇವೆ, ಈ ಒಂದು ಕೊರೋನಾವನ್ನು ಗೆಲ್ಲಬೇಕಂತಿದ್ದರೆ ಒಟ್ಟು ವ್ಯಕ್ತಿಗತವಾಗಿ ಮತ್ತು ಸಮುದಾಯಿಕವಾಗಿ ಕೂಡ ನಾವು ತುಂಬ ಪಾಸಿಟಿವ್ ಆಗಿ, ಅಂದರೆ ಧನಾತ್ಮಕವಾಗಿ ಚಿಂತನೆ ಮಾಡಬೇಕು, ಜೊತೆಗೆ ಧನಾತ್ಮಕವಾಗಿ ಕೆಲಸ ಮಾಡಬೇಕು, ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ಮತ್ತು ತುಂಬ ಪಾಸಿಟಿವ್ ಆಗಿ ನಾವು ಎಲ್ಲರೂ ಕೆಲಸ ಮಾಡಬೇಕು. ಸೊ ಇಂಥ ಒಂದು ಕೆಲಸಗಳನ್ನು ನಮ್ಮ ನಡುವೆ ಅನೇಕ ಸಂಘ ಸಂಸ್ಥೆಗಳು ನಡೆಸಿಕೊಂಡು ಬರ್ತಾ ಇದ್ದಾವೆ. ಈ ಒಂದು ಲಾಕ್ಡೌನ್ನ ಸಂದರ್ಭದಲ್ಲಿ, ಈ ಒಂದು ಇನ್ನು ಕೊರೋನಾದ ಸಂಕಷ್ಟದ ಆತಂಕದ ಕಾಲದಲ್ಲಿ ಇವತ್ತು ನಾನು ಮಂಗಳೂರಿನ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನವರು ನಡೆಸ್ತಾ ಇರುವಂಥ ಸೇವೆ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಈ ಒಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಹನುಮಂತ ಕಾಮತ್ ಅವರು, ಜೊತೆಗೆ ಈ ಒಂದು ಸಂಸ್ಥೆಯ ಕಾರ್ಯಕರ್ತರಾಗಿರುವಂಥ ನರೇಶ್ ಪ್ರಭು ಅವರು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ಮಂಗಳೂರಿನ MLA ವೇದವ್ಯಾಸ ಕಾಮತ್ ಅವರು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಎಲ್ಲ ಮಾರ್ಗದರ್ಶನವನ್ನು ನೀಡಿಕೊಂಡು ಬರ್ತಾ ಇದ್ದಾರೆ. ಇದು ಹನುಮಂತ ಕಾಮತ್ ಅವರೇ, ನೀವು ಸಾಕಷ್ಟು ವಿಚಾರಗಳನ್ನು ಆವಾಗ ಹೇಳಿದಿರಿ ಬ್ರೇಕ್ಗಿಂತ ಮೊದಲು ನಮ್ಮ ಮಾತುಕತೆಯಲ್ಲಿ. ಅಂತಿಮ ಸಂಸ್ಕಾರ ಮಾಡುವಂಥದ್ದಿರ್ಬೋದು, ಅಥವಾ ಏನು ಬೀದಿ ಬದಿಯಲ್ಲಿ ಇರುವಂಥವರಿಗೆ ಊಟೋಪಚಾರ, ಆಸ್ಪತ್ರೆಯಲ್ಲಿ ಇರುವವರಿಗೆ ಊಟೋಪಚಾರ ಕೊಡುವಂಥದ್ದು, ಇದಲ್ಲದೆ ನೀವು ಫುಡ್ ಕಿಟ್ ವಿತರಣೆ ಮಾಡುವಂಥದ್ದು ಎಲ್ಲ ನಾವು ನೋಡಿದ್ದೇವೆ. ಅದೆಲ್ಲ ಯಾವ ರೀತಿ, ಯಾವ ಸ್ವರೂಪದಲ್ಲಿ ನೀವು ಮಾಡಿದಿರಿ, ಯಾವ ರೀತಿ ನೀವು ಐಡೆಂಟಿಫೈ ಮಾಡಿದಿರಿ, ಯಾರು ಅರ್ಹರಿಗೆ ಕೊಡಬೇಕು ಅಂತ ಎಲ್ಲ? ಈಗ ನಾವು ಎಂತ ಮಾಡಿದ್ದೇವೆ ಹೇಳಿದರೆ, ಫಸ್ಟಿಗೆ ನಮ್ಮ ವೇದವ್ಯಾಸ ಕಾಮತರು ಜಿಲ್ಲಾಧಿಕಾರಿಗಳೊಂದಿಗೆ ಮಾತಾಡಿ ನಮಗೆ ಇಡೀ ಜಿಲ್ಲೆಯ ಅಂತ್ಯೋದಯ ಏನು ರೇಷನ್ ಕಾರ್ಡ್ ಇದ್ದಾರೆ ಅವರದ್ದು ಲಿಸ್ಟ್ ಕೊಡಬೇಕು ಹೇಳಿ. ಅದು ದೊಡ್ಡದಿರೋದಿಲ್ವಾ ಲಿಸ್ಟ್? ಹೌದು. ಅದು ಆಗ ಎಂತ ಮಾಡಿದ್ದೇವೆ ಹೇಳಿದರೆ, ನಾವು ಅದನ್ನು ಫಸ್ಟಿಗೇನಾಯಿತು ರೇಷನ್ ಅಂಗಡಿ ಅವನಿಗೆ ಕೊಡೋದು, ಅವ ಕೊಡಲಿ ಹೇಳಿ, ಮತ್ತು ಅದು ಅವರಿಗೆ ತಲುಪದಿದ್ದರೆ ನಮಗೆ ಹೇಗೆ ಗೊತ್ತಾಗೋದು? ಅದಕ್ಕೆ ಒಂದು ಚರ್ಚಾ ವಿಮರ್ಶೆ ಎಲ್ಲ ಆಗಿ ಅವರಿಗೆ ರೇಷನ್ ಕಾರ್ಡಿನವರಿಂದ ಮತ್ತು ಅಲ್ಲಿ ಅವರಿಂದ ಒಂದು ಇಂಥ ದಿವಸ ಇಷ್ಟು ಗಂಟೆಗೆ ಇಂಥ ಕಡೆ ಬರಬೇಕು ಹೇಳುವಂಥದ್ದು. ನಾವು ಸ್ವತಃ ಇಲ್ಲಿಂದ ಹೋಗಿ ಅಲ್ಲಿ ಒಂದೊಂದು ಏರಿಯಾವನ್ನು ಐಡೆಂಟಿಫೈ ಮಾಡಿದ ಜಾಗದಲ್ಲಿ ಅವರಿಗೆ ಹಂಚಿ ಬಂದದ್ದು. ಮತ್ತು ಕೆಲವರಿಗೆ ಜೋರು ಮಳೆ ಇತ್ತು, ಬರಲಿಕ್ಕೆ ಏನು ಆಗಲಿಲ್ಲ, ಅಲ್ಲಿ ಅವರ ಹತ್ರ ಕೊಟ್ಟು ಅವರಿಗೆ ತಲುಪಿಸ್ಲಿಕ್ಕೆ ಹೇಳಿ ಬಂದಿದ್ದೇವೆ. ಸೊ ಸಾಮಾನ್ಯ ಒಂದು ಅಂದಾಜು ಎಷ್ಟು ಜನರಿಗೆ ಕೊಟ್ಟಿರ್ಬೋದು ಸರ್ ಇದು? ಈಗ ನಮ್ಮ ಸಾಧಾರಣ ಒಂದು 2,500-3,000 ಸಾವಿರ ಜನರಿಗೆ ಕೊಟ್ಟಾಗಿದೆ. ಇನ್ನೊಂದು 500 ಬಾಕಿ ಉಂಟು ಕೊಡ್ಲಿಕ್ಕೆ. ಅದು ಇವತ್ತು ನಾಳೆ ಒಂದು ಸ್ವಲ್ಪ ಜನರಿಗೆ ಕೊಡ್ಲಿಕ್ಕೆ ಉಂಟು. ಮತ್ತೆ ಫೋನ್ ಬರ್ತಾ ಉಂಟು. ಇವನ್ ಅಲ್ಲಿ ಸುಳ್ಯಕ್ಕೆ ಹೋದಾಗ ಅಲ್ಲಿ ಒಂದು ತೋಡಿಖಾನ ಹೇಳಿ ಒಂದು ಊರಿದೆ, ಅಲ್ಲಿ 71 ಮನೆ, ಎಲ್ಲ ರಬ್ಬರ್ ಪ್ಲಾಂಟೇಶನ್ ನಲ್ಲಿ ಕೆಲಸ ಮಾಡುವವರು, 71 ಮನೆಯನ್ನು ಸೀಲ್ ಡೌನ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಹೋಗಿ ಅಲ್ಲಿ ಅವರಿಗೆ ಎಲ್ಲರಿಗೆ, ಆ ಮನೆಯವರಿಗೆ ಎಲ್ಲ ಮನೆಗೆ ಅಲ್ಲಿ ಇದು ಕೊಟ್ಟು ಬಂದಿದ್ದೇವೆ. ಇಡೀ ಒಂದು ಜಿಲ್ಲಾ ಮಟ್ಟ ವ್ಯಾಪ್ತಿಯಲ್ಲಿ ನೀವು ಈ ರೀತಿಯ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ಸೇವೆಗೆ ನಮಗೆ ಸಹಾಯ ಮಾಡಿದವರು ಆಶ್ರಯ ಹಸ್ತ ಟ್ರಸ್ಟ್ ಅಂತೇಳಿ ಬೆಂಗಳೂರು, ದಿನೇಶ್ ಕೆ ಅಂತೇಳಿ. ದಿನೇಶ್ ಕೆ ಅವರು ಕೋ-ಫೌಂಡರ್ ಅಂತೆ. ಕೋ-ಫೌಂಡರ್. ಖಂಡಿತ ಈ ರೀತಿಯ ಒಬ್ಬೊಬ್ರು ದಾನಿಗಳ ನೆರವಿದ್ದಾಗಲೇ ನಿಮ್ಮಂಥ ಸೇವಾ ಸಂಸ್ಥೆಗಳು ಇನ್ನೂ ಕೂಡ ಏನೋ ಜನಪರವಾಗಿ ಮತ್ತು ಏನೋ ಜನರ ನಡುವೆ ನಿಂತು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅವರೊಂದು ನಿಮಗೆ ಬೆನ್ನೆಲುಬಾಗಿ ನಿಂತರು. ಅವರು ಹೇಳಿದ್ರು, ನೀವು ಮಂಗಳೂರು ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ ಕೊಡಬೇಕು ನೀವು ಹೇಳಿ, ಹಾಗೆ ಕೊಡೋದು. ಈಗ ನಾವು ಸಾಯಂಕಾಲ 3:30 ಆಗುವಾಗ ರಾವಣರಾವ್ ಸರ್ಕಲ್ಗೆ ಬರ್ತೇವೆ. ಅಲ್ಲಿ ಒಂದು 350-400 ಮಂದಿ ಲೈನ್ ನಿಲ್ತಾರೆ ಆ ಟೈಮಿಗೆ. ಅವರಿಗೆ ನಾವು ಟೀ ಶರ್ಟ್, ಇದು ಟವಲ್, ಪೇಸ್ಟ್, ಬ್ರಷ್, ಮಾಸ್ಕ್, ಸ್ಯಾನಿಟೈಸರ್, ಸೋಪ್, ಮತ್ತೆ ಮಳೆಗೆ ಇದಾಗ್ತದೆ ಹೇಳಿ ಪ್ಲಾಸ್ಟಿಕ್ ಟೋಪಿ. ಮತ್ತೆ ನಮ್ಗೆ ಒಬ್ಬರಿಗೆ ಹೇಳಿದ್, ನೀವು ಇಷ್ಟೆಲ್ಲ ಕೊಡ್ತೀರಲ್ಲ ಮಾರೆ, ಅವರಿಗೆ ಸ್ವೀಟ್ ಯಾಕೆ ಕೊಡುದಿಲ್ಲ ಹೇಳಿ. ಮಾಲ್ಪುರಿ ಮತ್ತು ಜಿಲೇಬಿ ಕೊಟ್ಟು ಅವರಿಗೆ ಈ ಇನ್ಸ್ಟಂಟ್ ಸೋಡಾ ಸರ್ಬತ್ ಆಗುವ ಮಿಷಿನ್ ಕೊಂಡೋಗಿ ನಿಲ್ಲಿಸಿ ಅಲ್ಲಿ ರೆಡಿ ಮಾಡಿ ಸೋಡಾ ಸರ್ಬತ್ ಕೊಟ್ಟಿದ್ದೇವೆ. ಐಸ್ ಕ್ರೀಮ್ ಕೊಟ್ಟಿದ್ದೇವೆ ಅವರಿಗೆ. ಯಾಕೆ ಹೇಳಿದ್ರೆ ಸುಖ ಅನ್ನೋದು ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಒಂದಷ್ಟು ಆನಂದ ಆಗಲಿ. ಕಷ್ಟ ಕಾಲದಲ್ಲಿ ಕೂಡ ಎಲ್ಲರಿಗೂ ಆಸೆ, ಬಯಕೆ ಅನ್ನುವಂಥದ್ದು ಸಹಜವೇ ಅಲ್ವಾ? ಬಟ್ ಅದನ್ನು ಪೂರೈಸುವವರು ಬೇಕಲ್ವಾ? ನಿಜಕ್ಕೂ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನ ಇರೋದು ಮಾನವೀಯ ಕಾಳಜಿ. ಇದು
ಬಡವನಿಗೆ ಕೂಡ, ಒಬ್ಬ ಕೂಲಿ ಕಾರ್ಮಿಕರಿಗೆ ಕೂಡ, ಇವತ್ತು ಬೀದಿ ಬದಿಯಲ್ಲಿ ಇರುವವನಿಗೆ ಕೂಡ ಅವನ ಮನಸ್ಸಿನ ಇಂಗಿತ ಅಥವಾ ಆಶೆ ಅಥವಾ ಬಯಕೆ ಏನಿದೆ ಅದಕ್ಕೆ ತಕ್ಕುದಾಗಿ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಇದು ಎಸ್ ಯಾರು ಕೂಡ ಇದನ್ನು ಏನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಾನವೀಯ ಇದು ಕಾಳಜಿಯ ಸೇವೆ ಇದು. ನಮ್ಗೆ ಅಂತ ತೃಪ್ತಿ ಹೇಳಿದ್ ನಾವು ನೋಡಿದ್ದೇವೆ. ಈಗ ಲೇಡಿ ಗೋಷನ್ನಲ್ಲಿ ಆಗಲಿ, ಇಲ್ಲ ವೆನ್ಲಾಕಿದ್ದು ಪೇಷಂಟ್ನ ರಿಲೇಟಿವ್ಗೆ, ಇಲ್ಲ ಯಾರಿಗೆ ಕೊಡುವಾಗ ಅವರದೊಂದು ತಕೊಂಡು ಅವರ ಒಂದು ಮನೆ ಮುಖದಲ್ಲಿ ಬರುವ ಒಂದು ಸಂತೃಪ್ತಿ ಮತ್ತೆ ಕೆಲವರು ದೇವರ ನಿಖಲಿ ನೆಡ್ಡ ಮಲ್ಪೇರು ಮಗ ಹೇಳ್ತಾರೆ. ಆಶೀರ್ವಾದವೇ ಸಾಕು ನಿಮ್ಮ ಸಂಸ್ಥೆಗೆ. ನೋಡಿ, ಆ ಸಂತೃಪ್ತಿಯಿಂದ ಕೊಡುವಂತ ಏನು ಆ ಒಂದು ಆಶೀರ್ವಾದ ಅದು ಯಾವತ್ತೂ ಕೂಡ ಅದು ನಮ್ಮ ಜೊತೆಗೆ ನಿಲ್ಲುತ್ತೆ ಅಂತ ನಮ್ಮ ಹಿರಿಯರು ಹೇಳುವಂತ ಮಾತು. ಮೊನ್ನೆ ಒಬ್ಬರು ಮಂಗಳದೇವಿ ಮಂಕಿ ಸ್ಟ್ಯಾಂಡ್ನವರು ಫೋನ್ ಮಾಡಿದ್ರು, ಈಗೀಗ ಬಹಳ ಕಷ್ಟದಲ್ಲಿದ್ದಾರೆ, ಅವರಿಗೊಂದು ನೀವು ಕಿಟ್ಟು ತಲುಪಿಸಬೇಕು ಹೇಳಿ. ಹಾಗೆ ನಾವು ಹಿಡ್ಕೊಂಡು ಹೋದೆವು. ಆವಾಗ ಅಲ್ಲ ಹೇಳಿದರು, ನಾನು ಹೇಳಿದೆ ಆಯ್ತು ಅವರಿದ್ದೊಂದು ನಂಬರ್ ನಮಗೆ ಕೊಡಿ. ಇಲ್ಲ ನೀವು ಹೇಳಿದ್ದೀರಿ ನಾವು ಅಲ್ಲಿ ಅಡ್ರೆಸ್ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ ಹೇಳಿ. ಒಂದು 10 ನಿಮಿಷದಲ್ಲಿ ಒಂದು ಹುಡುಗಿ ಫೋನ್ ಮಾಡಿದೆ, ಅದು ವಾಯ್ಸ್ನಲ್ಲಿ ಗೊತ್ತಾಗ್ತದೆ. ಅದೇ ಸರ್ ನಮಗೆ ಕುಚಲಕ್ಕಿ ಬೇಡ, ನಮಗೆ ಬೆಳ್ತಿಗೆ ಅಕ್ಕಿ ಕೊಡಬೇಕು, ಸೋನಾ ಮಸೂರಿ ಅಂತ ಹೇಳಿ. ನಾನು ಹೇಳಿದೆ ಆಯ್ತು ಬಾಸ್ಮತಿ ಕೊಟ್ಟರೆ ಆಗಬಹುದಾ ಹೇಳಿ. ಹಾಗಾದ್ರೆ ಬಾಸ್ಮತಿ ಬೇಡ, ನಾವು ಸೋನಾ ಮಸೂರಿ ಆಯ್ತು ಹೇಳಿ. ಮತ್ತೆ ಸೋನಾ ಮಸೂರಿ ನಾವು ಕೊಂಡೋಗುವಾಗ ಅಲ್ಲಿ ಹುಡುಗಿದ್ಲು, ಅವಳು ನನ್ನ ಲೆಕ್ಕದಲ್ಲಿ ಒಂದು 12-13 ಇಯರ್ಸ್ ಇದು ಹುಡುಗಿ. ಅವರಿಗೆ ಮಂಡ್ಯಗೆ ಹೋಗ್ಲಿಲ್ಲ, ನಾವು ತಂದು ಕೊಡ್ತೇವೆ ಹೇಳಿ. ಕೊಟ್ಟಾಯ್ತು. ಕೊಟ್ಟು ಬರುವಾಗ ತಾಯಿ ಇರಲಿಲ್ಲ. ಅವರು ಬರ್ತಾ ನೋಡಿದ್ರು, ಯುವ ಮಗಳು ಕಳೆದ್ರು. ಅವ್ರು ಬಂದು ಅಯ್ಯೋ ನಿಮಗೆ ದೇವರು ಒಳ್ಳೇದು ಮಾಡಲಿ, ನೀವು ತಂದಿರಲ್ಲ ಹೇಳಿದ್ರೆ ನಾವು ಅವರ ಒಂದು ಇಚ್ಛೆ ಅವರಿಗೇನು ಬೆಳತಿಗೆ ಬೇಕು ಹೇಳಿದ್ದು. ನಮ್ಮ ನಿಧಾಗಿ ಕಿಟ್ಟಿನಲ್ಲಿ ಇರುವುದು ಕುಚ್ಚಲಕ್ಕಿ. ಹೌದು, ಈ ಭಾಗದಲ್ಲಿ ಹೆಚ್ಚು ಜನ ಕುಚ್ಚಲಕ್ಕಿ ಊಟ ಮಾಡ್ತಾರೆ. ಯಾರ ಕರೆಗೆ ಕೂಡ ಸ್ಪಂದಿಸ್ತೀರಿ ನೀವು. ಇದು ಕಾಮತ್ ಅವರೇ ಮತ್ತು ನರೇಶ್ ಅವರೇ, ಈ ವೈದ್ಯಕೀಯ ಸೇವೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಸಂಪರ್ಕ ಮಾಡಿದಾಗ ಏನ್ ಮಾಡ್ತೀರಿ ನೀವು? ನಾವೇ ಈಗ ಆಸ್ಪತ್ರೆಗೆ ಸೇರಿಸಬೇಕು ಅಥವಾ ಕಷ್ಟ ಇದೆ, ಚಿಕಿತ್ಸೆಗೆ ಕಷ್ಟ ಇದೆ, ಇದೆಲ್ಲ ನಿಮ್ಗೆ ದೂರು ಅನುಮಾನಗಳು ಬರ್ತದೆ. ಮೊದಲೇದಾಗಿ ಆಂಬ್ಯುಲೆನ್ಸ್ ಸೇವೆ ಅದು ನಾವು ಈಗಾಗಲೇ ನಿಮ್ಗೆ ಹೇಳಿ ಆಗಿದೆ. ಇನ್ನೊಂದು ಮೆಡಿಸಿನ್ಸ್ ಬೇಕಂತ ನಮ್ಗೆ ಕೆಲವು ಫೋನ್ ಬರ್ತಾ ಇದೆ. ಅಂದ್ರೆ ಪ್ರಾಯದವರು ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅಥವಾ ಗಂಡ ಹೆಂಡತಿ ಮಾತ್ರ ಇರ್ತಾರೆ, ಅವ್ರಿಗೆ ಹೊರಗೋಗ್ಲಿಕ್ಕೆ ಆಗುದಿಲ್ಲ, ಮಕ್ಕಳು ಹೊರ ದೇಶದಲ್ಲಿ ಇರ್ತಾರೆ, ಹೊರ ರಾಜ್ಯದಲ್ಲಿ ಇರ್ತಾರೆ. ಅಂತವರಿಗೆ ನಮ್ಮ ವಾಲಂಟಿಯರ್ಸ್ ಈಗ ಚೇತನ್ ಕಾಮತ್ ಅಂತ ಹೇಳಿದ್ದಾರೆ, ಮತ್ತೆ ಸಿದ್ಧಾರ್ಥ್ ಅಂತ ಹೇಳಿದ್ದಾರೆ, ಅವರಿಗೆ ಫೋನ್ ಮಾಡ್ತಾರೆ. ಅವರಿಗೆ ಫೋನ್ ಮಾಡಿದಾಗ ಆಗ್ತದೆ ಅಂತ ಹೇಳಿದ್ರೆ ಸೇಮ್ ಡೇ ಇಲ್ಲ ನೆಕ್ಸ್ಟ್ ಡೇ ಅವರಿಗೆ ನಾವು ಹೋಗಿ ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ. ಕೆಲವು ಪಾಪದವ್ರದ್ದು ಫೋನ್ ಬರ್ತಾ ಉಂಟು, ಅಂದ್ರೆ ಅವ್ರ ಹತ್ರ ಈಗ ಫೈನಾನ್ಸ್ ದುಡ್ಡು ಕೂಡ ಇರೋದಿಲ್ಲ, ಅಂತವರಿಗೆ ನಾವು ಫ್ರೀಯಾಗಿ ನಾವು ಕೊಂಡೋಗಿ ಮುಟ್ಟಿಸ್ತಾ ಇದ್ದೇವೆ. ಈಗ ಮತ್ತೆ ಕೋವಿಡ್ ಪಾಸಿಟಿವ್ ಬಂದು ಮನೆಯಲ್ಲಿ ಇರುವವರು ಇರ್ತಾರೆ. ಮನೆಯಲ್ಲಿ ಇರುವವರದ್ದು ಅವರಿಗೆ ಒಂದಾದ ಮನೆಯಲ್ಲಿ 5-6 ಜನ ಇರ್ತಾರೆ, ವ್ಯವಸ್ಥೆ ಇಲ್ಲ ಅವರಿಗೆ ಊಟ ಮಾಡ್ಲಿಕ್ಕೆ ತಯಾರಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರದ್ದು ಒಂದು ರಾಜ್ಯ ಮಟ್ಟದಲ್ಲಿ ಇದೆ, ಅದು ಅವರಿಗೆ ಊಟ ತಲುಪಿಸುವಂಥದ್ದು. ಹಾಗೆ ನಾವು ಯುವ ಬ್ರಿಗೇಡ್ ಮತ್ತೆ ಸೇವಾಂಜಲಿ ಇದು ಮಾಡಿ ಅದಕ್ಕೆ ಒಂದು ಬೇರೆ ನಂಬರ್ ಮಾಡಿದ್ದೇವೆ. ಯಾರು ಫೋನ್ ಮಾಡ್ತಾರೆ ನೀವು ಎಷ್ಟು ಮಂದಿ ಹೇಳಿ, ಆ ಮನೆಗೆ ತಂದೂರಿನಲ್ಲಿಂದ ಬೇರೆ ಊಟ ತಯಾರಿಸಿ ಅದು ಹೇಳಿದರೆ ಅವರಿಗೆ ಸ್ವಲ್ಪ ಪಾಸಿಟಿವ್ ಇರೋದ್ರಿಂದ ಒಂದು ಜಾಸ್ತಿ ಸ್ವಾದಿಷ್ಟವಿದೆ, ಅವರಿಗೆ ರುಚಿ ಇಲ್ಲ ವಾಸನೆ ಇಲ್ಲ ಹೇಳಿ ಇರ್ತದೆ. ಅದಕ್ಕೆ ಬೇರೆ ಟೈಪಿನಲ್ಲಿ ಮಾಡಿಸಿ ಅವರ ಮನೆಗೆ ಕೊಂಡೋಗಿ ಹೊರಗೆ ಇಟ್ಟು ಬೆಲ್ಲೊಡೆದು ತಲುಪಿಸ್ತೇವೆ. ದಿನಕ್ಕೊಂದು 140 ತನಕ ನಾವು ಮುಟ್ಟಿಸ್ತಾ ಇದ್ದೆವು. ಈಗ ಒಂದು 70-80 ಜನರಿಗೆ ನಾವು ಅದು ಮುಟ್ಟಿಸ್ತಾ ಇದ್ದೇವೆ. ಕೋವಿಡ್ ಪಾಸಿಟಿವ್ ಅವರ ಮನೆಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀರಿ ನೀವು? ಹೌದು. ಅದಲ್ಲದೆ ಕಾರಣಕ್ಕಾಗಿ ನಾನು ಹೇಳಿರುವಂತದ್ದು, ಯಾರು ಕೂಡ ಕೋವಿಡ್ ಬಂದವರು ಇರಲಿ ಅಥವಾ ಕೋವಿಡ್ ಬಗ್ಗೆ ಆತಂಕ ಇರುವವರು ಮತ್ತೆ ಆತಂಕಕ್ಕೆ ಒಳಗಾಗುವುದು ಅಗತ್ಯ ಇಲ್ಲ. ಈ ಸಂದರ್ಭದಲ್ಲಿ ವೈದ್ಯರು ಕೂಡ ಹೇಳುವಂಥದ್ದು, ಎಲ್ಲ ಸಾಮಾಜಿಕ ಚಿಂತಕರು ಕೂಡ ಹೇಳುವಂಥದ್ದು, ನಾವು ಧೈರ್ಯದಿಂದ ಇರಬೇಕು ಅಂತ. ಎಲ್ಲ ಮನೆಯಲ್ಲಿರುವಂಥ ಎಲ್ಲರಿಗೂ ಕೋವಿಡ್ ಬಂದಾಗ ಕೂಡ ಸೇವಾಂಜಲಿ ಅಂತ ಟ್ರಸ್ಟ್ನವರು ಮನೆ ಬಾಗಿಲಿಗೆನೆ ಊಟೋಪಚಾರ ತಂದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಕೂಡ ನಾವು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ನಮ್ಮವರು ಅಂತ ಹೇಳುವವರು ಈ ಕಷ್ಟ ಕಾಲದಲ್ಲಿ ನಮಗೆ ಯಾರು ಇಲ್ಲಲ್ಲ ಅನ್ನುವಂಥ ಯಾತನೆ ಅಥವಾ ನೋವು ಯಾರು ಪಡಬೇಕಾಗಿಲ್ಲ. ಈ ರೀತಿಯ
ಸೇವಾ ಸಂಸ್ಥೆಗಳು, ಈ ರೀತಿಯ ಸಂಘಟನೆಗಳು ಖಂಡಿತವಾಗಿಯೂ ನಿಮ್ಮ ನೋವಿಗೆ, ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡುತ್ತದೆ. ಎಸ್, ಇದು ಕಾಮತ್ ಅವರೇ, ಇದು ಅಲ್ಲದೆ ಬೇರೆ ಏನ್ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ? ಇನ್ನೊಂದಂತ ಹೇಳಿದ್ರೆ KMC ಅವರು ನಾವು 365 ದಿವಸ ನಮ್ಗೆ ಕರೆ ಬಂದವರಿಗೆ ನಾವು ಬ್ಲಡ್ ಕೊಡುವಂತ ವ್ಯವಸ್ಥೆ, ಇದು ಕೊರೋನಾ ಹೇಳಿ ಅಲ್ಲ, ಯಾವಾಗಲೂ ಕೊರೋನಾದ ಕಾಲದಲ್ಲಂತೂ ಸ್ವಲ್ಪ ಬ್ಲಡ್ ಎಲ್ಲ ಕಷ್ಟ ಆಗಿದೆ ಅಂತ ಎಲ್ಲ ಆಸ್ಪತ್ರೆಗಳು ಹೇಳ್ತಾ ಇದ್ದಾರೆ. ಅವಾಗ ನಮ್ಗೆ ಇಡೀ 365 ದಿವಸ ಇದರಲ್ಲಿ ಸಹಾಯ ಮಾಡುವುದು KMC ಬ್ಲಡ್ ಬ್ಯಾಂಕಿನಲ್ಲಿ ಭವಾನಿ ಶಂಕರ್ ಹೇಳಿ, ಭವಾನಿ ಶಂಕರ್ ಅವರು ನಮ್ಗೆ ಹೇಳಿದ್ರು, ನರೇಶ್ ಅಣ್ಣಗೆ ಫೋನ್ ಮಾಡಿ, ಈಗ ಲಸಿಕೆ ಎಲ್ಲ ಪ್ರಾರಂಭ ಆದ್ರೆ ಮತ್ತೆ ಅದು 15 ದಿವಸ 1 ತಿಂಗಳು ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ಅದರ ಮೊದಲೇನಾದ್ರೂ ವ್ಯವಸ್ಥೆ ಮಾಡಬೇಕು ಹೇಳಿ ಅವರು ಶಾಸಕರಿಗೆ ಸಹ ಫೋನ್ ಮಾಡಿದ್ರು. ಹಾಗೆ ನಮ್ಮಲ್ಲಿ ಏನಾಯ್ತು ಹೇಳಿದ್ರೆ ಈಗ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆಗ ನಾವು ಸೇವಂಜಲಿಯಿಂದ ಮಂಗಳೂರು ನಗರ ದಕ್ಷಿಣದ್ದು ಬಿಜೆಪಿಯನ್ನು ಮಾತಾಡಿ, ಸುದರ್ಶನ್ ಮೂಡಬಿದ್ರಿ ಅವರ ಹತ್ರ, ಜಿಲ್ಲಾಧ್ಯಕ್ಷರು ಅವರ ಹತ್ರ ಎಲ್ಲ ಮಾತಾಡಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಏನು ಖರ್ಚು ವೆಚ್ಚ ಇದೆ ಸೇವಾಂಜಲಿ ಮಾಡ್ತದೆ. ಮಂಗಳೂರಿನಲ್ಲಿ ರಕ್ತದ ಕೊರತೆ ಬರಬಾರ್ದು. ಮಂಗಳೂರಿನಲ್ಲಿ ಫಸ್ಟ್ ಟೈಮ್ ಲಸಿಕೆ ತಗೊಳ್ಳುವವರು ಮೊದಲು ಕೊಡಬೇಕು ಹೇಳುವಂಥದ್ದನ್ನು ನಾವು ರಮಣ್ ಪೈ ಹಾಲಿನಲ್ಲಿ ಮಾಡಿದ್ದು. ಸುಮಾರು 1,000 ತನಕ ಯೂನಿಟ್ ಆಗಿದೆ. ಅಲ್ಲಿ ಹೇಗೆ ಹೇಳಿದ್ರೆ DC ಇಂದ ಸ್ಪೆಷಲ್ ಪರ್ಮಿಷನ್ ತಗೊಂಡು 10 ವೆಹಿಕಲ್ಗಳನ್ನು ರೆಡಿ ಮಾಡಿ, ಎಲ್ಲಿದೆ ನೀವು ಇಷ್ಟು ಗಂಟೆಗೆ ಇಲ್ಲಿ ನಿಲ್ಬೇಕು, ವಾರ್ಡ್ ನಲ್ಲಿ ಒಂದೊಂದು ಟೀಮ್ ರೆಡಿ ಮಾಡಿ, 38 ವಾರ್ಡ್ ನಲ್ಲಿ ಒಂದೊಂದು ಟೀಮ್ ರೆಡಿ ಮಾಡಿ, ಅವರ ಜನ ಒಟ್ಟು ಮಾಡಿ ಒಂದು ನಂಬರ್ಗೆ ಫೋನ್ ಮಾಡುದು, ಇಲ್ಲಿಂದ ವೆಹಿಕಲ್ ಕಳಿಸಿ ಅವರನ್ನು ಕರ್ಕೊಂಡು ಬರೋದು ಅಂತ ವ್ಯವಸ್ಥೆ ಮಾಡಿದ್ದೆ ನಾವು. ಆಸ್ಪತ್ರೆ ಮತ್ತೆ ರೆಡ್ ಕ್ರಾಸ್ ಒಟ್ಟಿಗೆ ಸೇರಿ ಮಾಡಿರೋದು ಇದು. ರೆಡ್ ಕ್ರಾಸ್ ನವರು ಕೂಡ ಇದ್ರು, KMC ಆಸ್ಪತ್ರೆಯವರು ಕೂಡ ಬ್ಲಡ್ ಬ್ಯಾಂಕ್ ನವರು ಇದ್ರು. ಅಲ್ಲಿ ಲಾಸ್ಟಿಗೆ ಜನ ಬಂದು ಅವರ ಟೈಮಿಗೆ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳುವಂತ ಪರಿಸ್ಥಿತಿ ಆಗಿ ಹಿಂದೆ ಹೋಗಿದ್ದಾರೆ ಕೆಲವರು. ಆಲ್ಮೋಸ್ಟ್ ಸುಮಾರು ನಿಮ್ಮಗಳ ಪ್ರಕಾರ 1,000ದಷ್ಟು ಜನ ಒಂದೇ ದಿವಸದಲ್ಲಿ ರಕ್ತದಾನ ಮಾಡಿದ್ರು, ಒಂದೇ ಪ್ಲೇಸ್ ನಲ್ಲಿ. ಅಲ್ಲಿ ಅವರಿಗೆ ಅಲ್ಲಿ ಬಂದವರಿಗೆ ಎಲ್ಲರಿಗೆ ದಾನ ಮಾಡ್ಲಿಕ್ಕೆ ಬಂದವರಿಗೆ ಕೊಡುವ ಮೊದಲು ಫಲಾರದ ವ್ಯವಸ್ಥೆ, ಕೊಟ್ಟಾದ ಮೇಲೆ ಊಟ, ಸಂಜೆ ಚಾ ತಿಂಡಿ ವ್ಯವಸ್ಥೆ ಕೂಡ ಆಗಿದೆ. ಎಲ್ಲ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿದ್ದೀರಿ. ಎಸ್, ಇಂಥದೆಲ್ಲ ಮಾಡಿದ್ದರಿಂದಲೇ ನಾವು ತಕ್ಕ ಮಟ್ಟಿಗಾದರೂ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ, ಪಾರ್ಟಿಸಿಪೇಷನ್ ತುಂಬಾ ತುಂಬಾ ಅಗತ್ಯವಾಗಿ ಬೇಕಾಗುತ್ತೆ. ಸೊ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸಹಭಾಗಿತ್ವಕ್ಕೆ ಯಾರಾದರೂ ಮೋಟಿವೇಟ್ ಮಾಡೋರು ಬೇಕಾಗತ್ತೆ, ಪ್ರೇರಣೆ, ಹಿಂದೆ ನಿಂತು ಪ್ರೇರಣೆ ಮಾಡೋರು, ಈ ರೀತಿ ಮಾಡಿ, ಹೀಗೆ ಮಾಡಿ, ಇಂಥ ದಿವಸ ಈ ರೀತಿ ಮಾಡುವಂತ. ಸೊ ಅಂಥವೆಲ್ಲ ಕೆಲಸವನ್ನು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಮಾಡಿಕೊಂಡು ಬಂದಿದೆ, ತುಂಬಾ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದೆ. ಸೊ ಅದರಿಂದಾಗಿ ಏನು ಆರೋಗ್ಯದ, ಅದು ಕೂಡ ಬ್ಲಡ್ ಬ್ಯಾಂಕ್ ಇದು ಏನು ಬ್ಲಡ್ನ ವಿಚಾರ ನೀವು ಹೇಳಿದಾಗೆ ಕಾಮತ್ ಅವರೇ, ತುಂಬಾ ಮಂದಿ ವೈದ್ಯರುಗಳು ಈ ಮಾತನ್ನು ಹೇಳಿದ್ರು. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಬ್ಲಡ್ನ ಕೊರತೆ ಬಂದರೆ ಭಾರಿ ಕಷ್ಟ ಆಗ್ಬೋದು ಅಂತ. ಬಹುಶಃ ಅದನ್ನು ನೀವು ತುಂಬಾ ಯಶಸ್ವಿಯಾಗಿ ಆ ಸಮಸ್ಯೆಯನ್ನು ನೀಗಿಸಿದ್ದೀರಿ. ಅದಕ್ಕೆ ನಾನು ಮತ್ತೊಮ್ಮೆ ಇಡೀ ಸಮಸ್ತ ಕರಾವಳಿ ಜನತೆಯ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದರೆ ನೀವು, ನಿಮ್ಮ ಕಾರ್ಯಕರ್ತರು, ನಿಮ್ಮ ಸ್ವಯಂ ಸೇವಕರು ಮಾಡಿರುವಂಥ ರಕ್ತದಾನ, ಅದು ವೈದ್ಯರುಗಳು ಹೇಳೋ ಪ್ರಕಾರ, ಬ್ಲಡ್ ಬ್ಯಾಂಕ್ನವರು ಹೇಳೋ ಪ್ರಕಾರ, ಒಬ್ಬ ವ್ಯಕ್ತಿಯ ರಕ್ತದಿಂದ 4 ಮಂದಿಯ ಜೀವ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಎಸ್ ಎಸ್ ಎಸ್, ಇದು ಕಾಮತ್ ಅವರೇ, ಬೇರೆ ನೀವು ಮೊನ್ನೆ ಒಬ್ಬರಿಗೆ O ನೆಗೆಟಿವ್ ಬ್ಲಡ್ ಬೇಕಿತ್ತು. O ನೆಗೆಟಿವ್ ನಮಗೆ ಫೋನ್ ಬಂತು, 4 ಯೂನಿಟ್ ಬೇಕಿತ್ತು. ನಾವು ಅದಕ್ಕೆ ಇದು ಮಾಡಿ ಅವರಿಗೆ ಆ 4 ಯೂನಿಟ್ ವ್ಯವಸ್ಥೆ ಮಾಡಿದೆ. ಅದು ಮಾತ್ರ ಅಲ್ಲ, ನೀವೀಗ ವೈದ್ಯಕೀಯ ಅಂತ ಹೇಳುವಾಗ ಆಸ್ಪತ್ರೆಗೆ ಸೇರಿಸಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಫೋನ್ ಮಾಡ್ತಾರೆ. ಹೌದು, ಅಲ್ಲ, ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೂಡ ನಾವು ಪರ್ಚೇಸ್ ಮಾಡಿದ್ದೇವೆ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ನಿಂದ. ಅಂದ್ರೆ ಈಗ ಕೆಲವು ಪೇಷಂಟ್ ನವರಿಗೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮನೆಯಲ್ಲಿ ಯೂಸ್ ಮಾಡ್ಲಿಕ್ಕೆ ಫ್ರೀ ಆಗಿ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಹೌದು, ಅವರು ಬಳಕೆ ಮಾಡಿದ ನಂತರ ನಮಗೆ ರಿಟರ್ನ್ ಅಗತ್ಯ ಇರುವಂತ ಡಾಕ್ಟರ್ ಲೆಟರ್ ಬೇಕು ಅಂದ್ರೆ ಹೀಗೆ ಕೊಡ್ತಾ. ಹೌದು, ಎಷ್ಟು ದಿವಸ ಅವರಿಗೆ ಬೇಕಾಗಬಹುದು, ಪರ್ಸೆಂಟೇಜ್ ಅದೆಲ್ಲ ಅವರಿಗೆ ನಾವು ಹೇಳಿ ಕೊಡ್ತೇವೆ ಹೇಗೆ ಯೂಸ್ ಮಾಡುದು. ಅಲ್ಟಿಮೇಟ್ಲಿ ಡಾಕ್ಟರ್ ಏನು ಪ್ರಿಸ್ಕ್ರಿಪ್ಷನ್ ಆಧಾರದ ಮೇಲೆನೆ ನೀವು ಈ ರೀತಿ ಏನು ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನು ಮನೆಗೆ ಕಳುಹಿಸಿ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೌದು. ಎಸ್, ನಾನು ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡಬೇಕಾಗಿದೆ. ತುಂಬ ಒಳ್ಳೆಯ ಜನಪರವಾದಂಥ ಮಾನವೀಯ ಕಾಳಜಿಯ ಕೆಲಸವನ್ನು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ನಡೆಸಿಕೊಂಡು ಬರ್ತಾ ಉಂಟು. ಎಸ್, ಈ ಒಂದು ಸಮಾಪನ ಮಾಡುವೊಳಗೆ ಏನಾದರೂ ಹೇಳಲಿಕ್ಕೆ ಉಂಟ ಕಾಮತ್ ಅವರೇ? ಒಂದು ಹೇಳಿದರೆ, ನಾವು ಮಂಗಳೂರಿನ V4 ನ್ಯೂಸಿನ ವೀಕ್ಷಕರಲ್ಲಿ ಒಂದು
ನನ್ನ ವಿನಂತಿ, ನಮ್ಮನ್ನು ನಾವು ಬುದ್ಧಿವಂತರ ಜಿಲ್ಲೆಯವರು ಅಂತ ಹೇಳಿಕೊಳ್ತೇವೆ, ಆದರೆ ದಿನದಿಂದ ದಿನ ಮಂಗಳೂರಿನಲ್ಲಿ ಪಾಸಿಟಿವ್ ಏರುಗತಿ ನೋಡಿದಾಗ ನನಗೆ ಒಮ್ಮೊಮ್ಮೆ ಪ್ರಶ್ನೆ ಮೂಡ್ತದೆ ಮನಸ್ಸಿನಲ್ಲಿ, ನಾವು ಬುದ್ಧಿವಂತರ ಹೌದಾ ಅಲ್ಲ ಬುದ್ಧಿವಂತ್ಯರ ಹೇಳುವಂಥದ್ದು. ಹಾಗೆ ದಯವಿಟ್ಟೊಂದು ವಿನಮ್ರವಾಗಿ ವಿನಂತಿ ಮಾಡ್ತೇನೆ, ಏನು ಈ ಕೋವಿಡ್ಗಾಗಿ ಸರ್ಕಾರ ನಮ್ಮ ಮೆಡಿಕಲ್ ಇದರ ಪ್ರಕಾರ ನಾವು ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಡಬೇಕು, ಸ್ಯಾನಿಟೈಸೇಷನ್, ಇದನ್ನೆಲ್ಲವನ್ನು ನಾವು ಮಾಡಿಕೊಳ್ಬೇಕು. ಎಲ್ಲಿ ಜನಜಂಗುಳಿ ಇದೆ ಅಲ್ಲಿ ನಾವು ಅಂತರ ಕಾಪಾಡಿಕೊಂಡು ನಮ್ಮ ವಸ್ತು ಖರೀದಿಸುವಂಥದ್ದು. ಒಮ್ಮೆ ನೀವು ಹೊರಗೆ ಬಂದರೆ 3-4 ದಿವಸಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಿ ಹೋಗಿ. ಅದಕ್ಕಾಗಿ ಒಂದು ವಸ್ತುಗಾಗಿ ಮನೆಯಿಂದ ಹೊರಗೆ ಬರಬೇಡಿ. ಬರುವುದಾದ್ರೆ ಒಬ್ಬರೇ ಬನ್ನಿ, ಹೆಂಡತಿಯನ್ನು ಮಕ್ಕಳನ್ನು ಕರ್ಕೊಂಡು ಬರಬೇಡಿ. ಈ ಚೈನ್ ಕಟ್ಟು ಮಾಡದಿದ್ರೆ ನಮಗೆ ಇನ್ನೂ 1 ತಿಂಗಳು ಮಂಗಳೂರಿನಲ್ಲಿ ಇದು ಲಾಕ್ಡೌನ್ ಇರ್ತದೆ. ದಯಮಾಡಿ ಎಲ್ಲರೂ ಸರ್ಕಾರದ ನಿಯಮಗಳನ್ನು ಪಾಲಿಸಿ ನಮ್ಮ ಜಿಲ್ಲೆಯಿಂದ ಈ ಕೊರೋನಾವನ್ನು ಬೇಗನೆ ಓಡಿಸಲಿಕ್ಕೆ ಸಹಕರಿಸಿ ಹೇಳಿ ವಿನಂತಿ ಮಾಡ್ತೇನೆ. ಎಸ್ ವೀಕ್ಷಕರೇ, ಒಳ್ಳೆಯ ಕರೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಪಾಲಿಸಬೇಕಾದದ್ದು ಎಲ್ಲರ ಕರ್ತವ್ಯ ಕೂಡ ಆಗಬೇಕು. ನಾವು ಕೂಡ ಇಲ್ಲಿ ಸಾಕಷ್ಟು ದೂರ ಅಂತರದಲ್ಲಿ ಕುಳಿತುಕೊಂಡಿದ್ದೇವೆ. ನಾವು ಈ ಸ್ಟುಡಿಯೋದಿಂದ ಹೊರಗಡೆ ಹೋಗುವಾಗ ಮಾಸ್ಕ್ ಧರಿಸಿ ಹೋಗ್ತೇವೆ. ನಾನು ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಕೊರೋನಾ ಗೆಲ್ಲೋಣ, ಬಿ ಪಾಸಿಟಿವ್. ನಾವು ಕೊರೋನಾವನ್ನು ಗೆಲ್ಲಬೇಕಿದ್ದರೆ ಏನು ಮಾಡಬೇಕು ಅನ್ನುವುದನ್ನು ಕಾಮತ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ನಾವು ಪಾಲಿಸುವ. ಮತ್ತೊಮ್ಮೆ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನ ಸೇವೆಗೆ, ಅವರ ಅನನ್ಯ ಸೇವೆಗೆ, ಈ ಒಂದು ಕಷ್ಟಕಾಲದ ಸೇವೆಗೆ, ಅವರು ಕಷ್ಟಕಾಲದಲ್ಲಿ ಏನು ಅತ್ಯಂತ ನೋವು ಮತ್ತು ದುಃಖದಲ್ಲಿರುವ ಜನರ ನಡುವೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸಿ ನಾನು ಈ ಒಂದು ಸಂವಾದವನ್ನಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಹನುಮಂತ ಕಾಮತ್ ಅವರೇ ಪ್ರೀತಿಯ ಧನ್ಯವಾದಗಳು. ನರೇಶ್ ಪ್ರಭುಗಳೇ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.